ವೀಕ್ಷಕರೇ ನಮಸ್ಕಾರ. ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಕೆ ಮಾಡ್ತಾ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ಇವತ್ತಿನ ಕಾರ್ಯಕ್ರಮ ಯಾವ ನೆಲೆಯಲ್ಲಿ ಅನ್ನುವಂಥದ್ದು ಈಗಾಗಲೇ ತಮಗೆ ಅರ್ಥವಾಗಿದೆ. ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಎಲ್ಲೆಡೆ ಮನ ಮಾಡಿದೆ. ಈ ಸಂದರ್ಭದಲ್ಲಿ ಒಂದಷ್ಟು ಸಾಹಿತ್ಯದ ವಿಚಾರಗಳ ಬಗ್ಗೆ ಅಥವಾ ಒಂದಷ್ಟು ಕನ್ನಡ ನಾಡು ನುಡಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಒಂದು ಅತಿಥಿಗಳಿಂದ ಅಥವಾ ತಜ್ಞರಿಂದ ಪರಿಣತರಿಂದ ಒಂದಷ್ಟು ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲುವಂತಹ ನೆಲೆಯಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ತಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸುದ್ದಿಯ ಸಂಸ್ಥಾಪಕರು ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಯು ಪಿ ಶಿವಾನಂದ ಅವರ ಒಂದು ಸಾರಥ್ಯದಲ್ಲಿ ಮುನ್ನಡೀತಾ ಇರುವಂತಹ ಸುದ್ದಿ ಇದೇ ರೀತಿಯ ಒಂದು ವಿಚಾರಗಳಿಗೆ ಒತ್ತನ್ನ ಕೊಡ್ತಾ ಅವುಗಳತ್ತ ಒಂದು ವಿಶೇಷವಾದ ಪ್ರಾತಿನಿಧ್ಯವನ್ನ ಕೊಡ್ತಾ ಬಂದಿರುವಂತದ್ದು. ಸೊ ಇವತ್ತು ಕೂಡ ಒಂದು ವಿನೂತನವಾದ ಕಾರ್ಯಕ್ರಮವನ್ನ ಕನ್ನಡ ರಾಜ್ಯೋತ್ಸವದ ನೆಲೆಯಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಕನ್ನಡ ಅನ್ನುವಂಥದ್ದು ಎಷ್ಟೊಂದು ಇತಿಹಾಸವನ್ನ ಹೊಂದಿದೆ ಅಥವಾ ಎಷ್ಟೊಂದು ಪ್ರಾಮುಖ್ಯತೆಯನ್ನ ಹೊಂದಿದೆ ಅನ್ನುವಂಥದ್ದು. ಎಷ್ಟೇ ಸವಾಲುಗಳು ಇದ್ರೂ ಕೂಡ ನಮ್ಮತನವನ್ನ ನಾವು ಉಳಿಸಿಕೊಂಡು ಮುಂದುವರಿಯುವಂತಹ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ಇನ್ನೊಂದು ಕಡೆಯಿಂದ ಹೋರಾಟಗಳು ಕೂಡ ಅದಕ್ಕೆ ಸಾಥನ್ನ ಕೊಡ್ತಾ ಇದೆ ಅನ್ನುವಂಥದ್ದು. ಹಾಗಿದ್ರೆ ಇನ್ನಷ್ಟು ಈ ಒಂದು ಭಾಷೆಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಏನಾಗಬೇಕು, ಏನಾಗಿದೆ, ಅಥವಾ ಈ ಪುತ್ತೂರು ಕಡಬ ತಾಲೂಕುಗಳ ವಿಚಾರಕ್ಕೆ ಬಂದ್ರೆ ಇಲ್ಲಿನ ಭಾಷೆ ಇರ್ಬೋದು, ನಡೆ ನುಡಿ ಸಂಸ್ಕೃತಿ ಇರ್ಬೋದು, ಇದರ ಜೊತೆಗೆ ಒಂದು ಸಂಬಂಧ ಹೇಗೆ, ಇದೆಲ್ಲದರ ಬಗ್ಗೆ ನಾವು ಒಂದಷ್ಟು ಮಾತನಾಡಬೇಕು. ಸೊ ಆ ನೆಲೆಯಲ್ಲಿ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ ಅನೇಕ ಕೆಲಸಗಳನ್ನ ಒಂದು ಚಟುವಟಿಕೆಗಳನ್ನ ಮಾಡ್ತಾ ಬಂದಿದೆ. ಆ ಮೂಲಕ ಒಂದು ಭಾಷೆಯನ್ನ ಸಂಸ್ಕೃತಿಯನ್ನ ಉಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಸಾಹಿತ್ಯ ಪರಿಷತ್ತಿನ ಮುಂದಿನ ಯೋಜನೆಗಳೇನು ಅಥವಾ ಮಾಡ್ತಾ ಇರುವಂತಹ ಕೆಲಸಗಳು ಏನೇನು ಎಲ್ಲದರ ಬಗ್ಗೆ ನಾವು ಮಾತನಾಡಬೇಕು. ಸೊ ಆ ನೆಲೆಯಲ್ಲಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷರು ಸಹಿತ ಪದಾಧಿಕಾರಿಗಳು ನಮ್ಮ ಜೊತೆಗೆ ಇದ್ದಾರೆ. ಅವರು ಒಂದಷ್ಟು ವಿಚಾರಗಳನ್ನ ಕೆಲವೊಂದಷ್ಟು ಹೊತ್ತು ನಮ್ಮ ಜೊತೆಗೆ ಹಂಚಿಕೊಳ್ತಾರೆ ಅಂತ ಹೇಳ್ತಾ ಅತಿಥಿಗಳನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಜೊತೆಗೆ ಇರುವಂತವರು ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂತಹ ಪುತ್ತೂರು ಉಮೇಶ್ ನಾಯಕ್ ಅವರು, ಅದೇ ರೀತಿ ಗೌರವ ಕಾರ್ಯದರ್ಶಿಗಳಾಗಿರುವಂತಹ ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರು, ಅದೇ ರೀತಿ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರುವಂತಹ ಪತ್ರಕರ್ತರು ಆಗಿರುವಂತಹ ಉದಯ್ ಕುಮಾರ್ UL ಅವರು, ಮೂರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಅತಿಥಿಗಳ ಒಂದು ಕಿರು ಪರಿಚಯವನ್ನ ನಿಮ್ಮ ಮುಂದೆ ಇಡುವಂತದ್ದು ನಮ್ಮ ಕರ್ತವ್ಯ ಆಗುತ್ತೆ. ಆದ್ರೆ ಈ ಮೂವರು ಕೂಡ ಪರಿಚಿತರು, ನಮಗಿಂತ ಹೆಚ್ಚು ಇಲ್ಲಿನ ಜನರು ಅವರನ್ನ ಅರಿತುಕೊಂಡಿದ್ದಾರೆ. ವಿವಿಧ ಚಟುವಟಿಕೆಗಳ ಮೂಲಕ ಅವರು ಜನರಿಗೆ ಹತ್ತಿರರಾಗಿದ್ದಾರೆ ಅನ್ನುವಂಥದ್ದು. ಪುತ್ತೂರು ಉಮೇಶ್ ನಾಯಕ್ ಅವರು ಉದ್ಯಮ ಕ್ಷೇತ್ರದಲ್ಲಿ ಅವರ ಪರಿಚಯವನ್ನ ನೋಡುತ್ತಿದ್ರೆ ದರ್ಬೆಯಲ್ಲಿರುವಂತಹ ಶ್ರೀರಾಮ ಸೌಧ ವಾಣಿಜ್ಯ ಸಂಕೀರ್ಣದ ಮಾಲಕರಾಗಿರುವಂತಹ ಇವರು ಕಳೆದ 28 ವರ್ಷದಿಂದ ಶ್ರೀರಾಮ್ ಶೇರ್ ಅಂಡ್ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಎನ್ನುವಂತಹ ಷೇರು ಉದ್ಯಮವನ್ನ ನಡೆಸ್ತಾ ಇದ್ದಾರೆ. ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಅಂದ್ರೆ ವರ್ತಕರ ಸಂಘ ಅಂತ ನಾವು ಆಡು ಭಾಷೆಯಲ್ಲಿ ಕರೆಯುವಂತಹ ಸಂಘದ ಕಾರ್ಯಕಾರಿಣಿ ಸಮಿತಿಯ ಸಕ್ರಿಯ ಸದಸ್ಯರು. ಜೊತೆಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪುತ್ತೂರಿನ ಪ್ರತಿಷ್ಠಿತ ವಿವೇಕಾನಂದ ಅಧ್ಯಯನ ಹಾಗೂ ಸಂಶೋಧನಾ ಕೇಂದ್ರದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪೂರ್ವ ತಯಾರಿ ತರಬೇತಿ ಕೇಂದ್ರ ಯಶಸ್ ಏನಿದೆ ಅದರ ಸಂಚಾಲಕರಾಗಿ, ರೋಟರಿ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ ಅಂದ್ರೆ ಮಾನಸಿಕ ವಿಕಲಚೇತನ ಮಕ್ಕಳ ತರಬೇತಿ ಕೇಂದ್ರದ ಸಂಚಾಲಕರಾಗಿ, ಬೀರಮಣಿಯಲ್ಲಿರುವಂತಹ ಪ್ರಜ್ಞಾಶ್ರಮದ ವಿಶ್ವಸ್ತ ಮಂಡಳಿಯ ಗೌರವ ಸಲಹೆಗಾರರಾಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸಾಮಾಜಿಕ ಕ್ಷೇತ್ರದಲ್ಲಿ ರೋಟರಿ ಕ್ಲಬ್ ಪುತ್ತೂರು ಇದರ ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ ಅನೇಕ ಜವಾಬ್ದಾರಿಗಳನ್ನ ನಿಭಾಯಿಸಿ ಪ್ರಸ್ತುತ ಝೋನಲ್ ಲೆಫ್ಟಿನೆಂಟ್ ಆಗಿದ್ದಾರೆ. 2021ರಲ್ಲಿ 14 ಮಂದಿ ನಿರ್ಗತಿಕರ ಪುನರ್ವಸತಿ ಕೇಂದ್ರಕ್ಕೆ ಸೇರಿಸಿ 3 HIV ಪೀಡಿತ ಮಕ್ಕಳನ್ನ HIV ಪುನರ್ವಸತಿ ಕೇಂದ್ರಕ್ಕೆ ಸೇರಿಸಿ ವಿದ್ಯಾಭ್ಯಾಸದ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಉದಯೋನ್ಮುಖ ಯುವ ಕವಿಯಾಗಿದ್ದು ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸ್ಥಳ ಪುರಾಣ ಸಂಗ್ರಹದ ಸ್ವಯಂಭೂ ಮಹಾಲಿಂಗೇಶ್ವರ ಎನ್ನುವಂತಹ ಕೃತಿಯನ್ನು ರಚಿಸಿದ್ದು ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಯಿಂದ ಇದು ಪ್ರಕಟವಾಗಿದೆ. ಕನಸಿನ ಕವನಾಮೃತ ಮತ್ತು ಮನಸ್ಸಿನ ಭಾವಾಮೃತ ಎಂಬ 2 ಕವನ ಸಂಕಲನಗಳನ್ನ ಇವರು ರಚನೆ ಮಾಡಿದ್ದಾರೆ. ಭಕ್ತಿಗೀತೆಗಳ 3 ಧ್ವನಿ ಸುರುಳಿಗಳು ರಚನೆಯಾಗಿದೆ. ಅದೇ ರೀತಿ ಕರೋಪಾಡಿ ಅಕ್ಷಯ ನಾಯಕ್ ನಿರ್ದೇಶನದಲ್ಲಿ ಲಿಂಗರೂಪಿ ಎನ್ನುವಂತಹ ಭಕ್ತಿಗೀತೆಗಳ ಧ್ವನಿ ಸುರುಳಿ, ಪುತ್ತೂರು ಮಹಾಲಿಂಗೇಶ್ವರ ದೇವರ ಕುರಿತಾದ ಸ್ವಯಂಭೂ ಮಹಾಲಿಂಗೇಶ್ವರ ಎನ್ನುವಂತಹ ಧ್ವನಿ ಸುರುಳಿ, ಅದೇ ರೀತಿ ಡಾಕ್ಟರ್ ಹರ್ಷಕುಮಾರ್ ರೈ ನಿರ್ದೇಶನದಲ್ಲಿ ಅಷ್ಟಕ್ಷೇತ್ರ ಗಾನ ವೈಭವ ಎಂಬ ಭಕ್ತಿಗೀತೆಗಳ ಧ್ವನಿ ಸುರುಳಿ ರಚನೆಯಾಗಿದೆ.
5 ವರ್ಷಗಳಿಂದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ಘಟಕ ಇದರ ಕಾರ್ಯಕಾರಿ ಸಮಿತಿಯ ಸಕ್ರಿಯ ಸದಸ್ಯರಾಗಿದ್ದು ಈಗ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನ ಮುನ್ನಡೆಸ್ತಾ ಇದ್ದಾರೆ. ಒಂದಷ್ಟು ಚಟುವಟಿಕೆಗಳನ್ನ ಮಾಡ್ತಾ ಬರ್ತಿದ್ದಾರೆ. ಇವರ ಸಾಮಾಜಿಕ ಕ್ಷೇತ್ರದ ಸೇವೆಯನ್ನ ಗುರುತಿಸಿ 2021ರಲ್ಲಿ ರೋಟರಿ ಅನ್ಸಂಗ್ ಹೀರೋ ಎನ್ನುವಂತಹ ಪ್ರಶಸ್ತಿಯನ್ನ ಕೂಡ ಪುತ್ತೂರು ಉಮೇಶ್ ನಾಯಕ್ ಅವರು ಪಡೆದುಕೊಂಡಿದ್ದಾರೆ. ಸೊ ಇನ್ನೋರ್ವ ಅತಿಥಿ ನಮ್ಮ ಜೊತೆಗಿರುವಂತವರು ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರು MA PhD ಪದವೀಧರರಾಗಿರುವಂತಹ ಇವರು ಪುತ್ತೂರಿನಲ್ಲಿ ನಡೆದಂತಹ 18ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದು ಸುಧಾನ ಶಾಲೆಯಲ್ಲಿ ಕಾರ್ಯದರ್ಶಿಯಾಗಿ ಸುಧಾನ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. 27ಕ್ಕೂ ಅಧಿಕ ಕೃತಿಗಳನ್ನು ರಚಿಸಿರುವಂತಹ ಇವರು 1983ರಲ್ಲಿ ನವಭಾರತದಲ್ಲಿ ಲೇಖನಗಳನ್ನ ಪ್ರಕಟಿಸುವ ಮೂಲಕ ಇಂದಿಗೆ ಸುಮಾರು 500ಕ್ಕೂ ಅಧಿಕ ಲೇಖನಗಳನ್ನ ಪತ್ರಿಕೆಗಳಲ್ಲಿ ಪ್ರಕಟಿಸಿದ್ದಾರೆ. ಹಂಪಿ ವಿಶ್ವವಿದ್ಯಾನಿಲಯದ ಮೂಲಕ PhD ಮಾಡುವಂತಹ ಅಧ್ಯಾಪಕರಿಗೆ ಮಾರ್ಗದರ್ಶಕರಾಗಿದ್ದಾರೆ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 250ಕ್ಕೂ ಅಧಿಕ ವಿಚಾರ ಸಂಕಿರಣಗಳಲ್ಲಿ ಪ್ರಬಂಧ ಮಂಡನೆಯನ್ನ ಮಾಡಿರುವಂತಹ ಒಂದು ಅನುಭವವನ್ನ ಕೂಡ ಹೊಂದಿರುವಂತಹ ಹಿರಿಯರು ಈಗ ಗೌರವ ಕಾರ್ಯದರ್ಶಿಗಳ ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಪಾಲ್ಗೊಂಡಿದ್ದಾರೆ. ಇನ್ನೋರ್ವರು ನಮ್ಮ ಜೊತೆಗಿರುವಂತಹ ಅತಿಥಿ UL ಉದಯಕುಮಾರ್ ಅವರು ಪತ್ರಕರ್ತರು. 30 ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಒಂದು ಅನುಭವವನ್ನ ಹೊಂದಿರುವಂತಹ ಹಿರಿಯ ತಜ್ಞ ಪತ್ರಕರ್ತ. ಅಂದ್ರೆ ಅತ್ಯಂತ ಸ್ಪಷ್ಟವಾಗಿ ಅಚ್ಚ ಕನ್ನಡದಲ್ಲಿ ಮಾತನಾಡುವ ಮೂಲಕ ಒಂದು ಗಮನವನ್ನ ಸೆಳೆದಿರುವಂತದ್ದು ಇವರ ಒಂದು ವಿಶೇಷವಾದ ವ್ಯಕ್ತಿತ್ವ. ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಕೃಷಿಯನ್ನ ಮಾಡ್ತಾ ಇದ್ದಾರೆ. ಸಾಮಾಜಿಕ ಹೋರಾಟಗಾರರು ಕೂಡ ಇವರು ಹೌದು. ಉಪ್ಪಿನಂಗಡಿ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಅಂದ್ರೆ ಉಪ್ಪಿನಂಗಡಿಯಲ್ಲಿ ನಡೆದಂತಹ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಒಂದು ವಿಶೇಷವಾದ ಪ್ರಬಂಧವನ್ನ ಕೂಡ ಮಂಡನೆ ಮಾಡಿದ್ದಾರೆ. ಇನ್ನು ವಿವಿಧ ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡ್ತಾ ಇದ್ದು ಉಪ್ಪಿನಂಗಡಿಯ ಮಾಧವ ಶಿಶು ಮಂದಿರದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕಾಳಿಕಾಂಬಾ ಭಜನಾ ಮಂಡಳಿಯ ಪೂರ್ವಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಪೂರ್ವ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಕೆಲಸವನ್ನ ಮಾಡಿದಂತವರು. ಇನ್ನು ಪುತ್ತೂರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ 2 ಅವಧಿಯಲ್ಲಿ ಸೇವೆಯನ್ನ ಸಲ್ಲಿಸಿ ಅದರ ಸಾರಥ್ಯವನ್ನು ಕೂಡ ವಹಿಸಿದ್ದಾರೆ. ಈಗ ಇತ್ತೀಚೆಗೆ ಸಾಮಾಜಿಕ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನ ಹಂಚಿಕೊಳ್ಳುವ ಮೂಲಕ ಸಾಮಾಜಿಕ ಹೋರಾಟಗಾರರಾಗಿ ಕೂಡ ಗುರುತಿಸಿಕೊಂಡಿದ್ದಾರೆ. ಸೊ ಇನ್ನೋರ್ವ ಅತಿಥಿ ಕೂಡ ನಮ್ಮ ಜೊತೆಗೆ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಸೇರಿಕೊಳ್ಳುವುದಕ್ಕಿದ್ದಾರೆ. ಡಾಕ್ಟರ್ HG ಶ್ರೀಧರ್ ಅವರು. ಸೊ ಅವರನ್ನು ಕೂಡ ಅವರ ಪರಿಚಯವನ್ನ ಅವರು ಸೇರಿಕೊಂಡ ಬಳಿಕ ಮಾಡ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಮೂವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತೇವೆ. ಬಹುಶಃ ಇವತ್ತು ಒತ್ತಡದಲ್ಲಿದ್ದಾರೆ, ಅಂದ್ರೆ ಕಾರ್ಯಕ್ರಮಗಳು ಅನೇಕ ಇದೆ. ಕನ್ನಡ ನಾಡು ನುಡಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಾರ್ಯಕ್ರಮಗಳು ಬೆಳಗ್ಗೆ ಆಯೋಜನೆಯಾಗಿದೆ, ಇನ್ನೊಂದಷ್ಟು ಆಗುವಂತಹ ಹಂತದಲ್ಲಿದೆ. ಆದ್ರೂ ಕೂಡ ಒಂದು ನಮ್ಮ ಭಾಷೆಯ ಮೇಲಿನ, ನಾಡು ನುಡಿಯ ಮೇಲಿನ ಅಭಿಮಾನದಿಂದ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಿದ್ದಾರೆ. ಸೊ ಮೊದಲನೆಯದಾಗಿ ಅಧ್ಯಕ್ಷರಿಂದ ನಾನು ಆರಂಭ ಮಾಡ್ತೇನೆ. ಪುತ್ತೂರು ತಾಲೂಕು ಘಟಕದ ಒಂದು ಸಾರಥ್ಯವನ್ನು ವಹಿಸಿದ್ದೀರಿ. ಕನ್ನಡದ ತೇರನ್ನು ಎಳೆಯುವಂತ ಕೆಲಸಗಳಾಗ್ತಾ ಇದೆ. ಸೊ ಏನ್ ಹೇಳ್ತೀರಿ ಇವತ್ತು ಕನ್ನಡ ರಾಜ್ಯೋತ್ಸವ, ಇದರ ಒಂದು ಸಂಭ್ರಮದ ಬಗ್ಗೆ ತಮ್ಮ ಒಂದು ಮೊದಲ ಅನಿಸಿಕೆ? ಪ್ರಥಮವಾಗಿ 67ನೇ ಕನ್ನಡ ರಾಜ್ಯೋತ್ಸವದ ಅಭಿನಂದನೆಯನ್ನ, ಶುಭಾಶಯವನ್ನ ಪುತ್ತೂರಿನ ಸಮಸ್ತ ಕನ್ನಡಿಗರಿಗೆ ನಾನು ಅತ್ಯಂತ ಗೌರವದಿಂದ ಶುಭಾಶಯವನ್ನ ಕೋರ್ತಾ ಇದ್ದೇನೆ. ಧನ್ಯವಾದ. ಅದೇ ರೀತಿ ಸುದ್ದಿ ಮಾಧ್ಯಮದವರು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳನ್ನ ಇಲ್ಲಿಗೆ ಆಮಂತ್ರಣ ಮಾಡಿದ್ದೀರಿ. ತಾವು ಕನ್ನಡದ ಕುರಿತಾಗಿ, ಕನ್ನಡ ಸಾಹಿತ್ಯ ಪರಿಷತ್ನ ಕುರಿತಾಗಿ ಒಂದಿಷ್ಟು ವಿಚಾರಗಳನ್ನು ಹಂಚುವ ನಿಟ್ಟಿನಲ್ಲಿ ನಮ್ಮನ್ನು ಆಮಂತ್ರಣ ಮಾಡಿದ್ದಕ್ಕೆ ತಮಗೆ ಸಾಹಿತ್ಯ ಪರಿಷತ್ತು ಧನ್ಯವಾದವನ್ನು ಅರ್ಪಿಸ್ತಾ ಇದೆ. ಧನ್ಯವಾದಗಳು. ಎಸ್, ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ 9ನೇ ಅಧ್ಯಕ್ಷನಾಗಿ ನಾನು ಇವತ್ತು ನಿಮ್ಮೆಲ್ಲರ ಮುಂದೆ ಕೂತಿದ್ದೇನೆ. ಬಹಳಷ್ಟು ದೊಡ್ಡ ಜವಾಬ್ದಾರಿ ಇದೆ. ಇನ್ನು ಈ ಅಧ್ಯಕ್ಷೀಯ ಜವಾಬ್ದಾರಿ ನನಗೆ ಇನ್ನು 5 ವರ್ಷಗಳ ಕಾಲ ಇದೆ. ಈ 5 ವರ್ಷದ ಅವಧಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು, ಕನ್ನಡ ಪರ ಚಟುವಟಿಕೆಗಳನ್ನು ಮಾಡಬೇಕಂತ ಹೇಳುವಂಥ ಹಲವೊಂದು ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನನಗೆ ಶಕ್ತಿಯಾಗಿರುವಂಥವರು ನನ್ನ ತಂಡದಲ್ಲಿರುವಂತಹ ಎಲ್ಲ ಪದಾಧಿಕಾರಿಗಳು, ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರು, ಡಾಕ್ಟರ್ HG ಶ್ರೀಧರ್ ಅವರು, ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಐತಪ್ಪ ನಾಯ್ಕ ಅವರು, ಉದಯ್ ಕುಮಾರ್ ಅವರು, ಇದೇ ರೀತಿ ಅಬೂಬಕರ್ ಅರ್ಲಪದವರು, ಇದೇ ರೀತಿ ನಮ್ಮ ಒಂದು ದೊಡ್ಡ ತಂಡ ಇದೆ.
ಈ ಎಲ್ಲರ ಒಂದು ಧೈರ್ಯದಲ್ಲಿ ಈ ಎಲ್ಲ ಹಿರಿಯರ ಅನುಭವದ ಮೇರೆಗೆ ನಾನು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದೇನೆ. ಈಗ ಈ ಕನ್ನಡ ಸಾಹಿತ್ಯ ಪರಿಷತ್ತಿಗೆ 9 ಅಧ್ಯಕ್ಷರುಗಳು ಈಗಾಗಲೇ ಹಲವಾರು ಸಮಾಜಮುಖಿ ಕನ್ನಡ ಪರ ಚಟುವಟಿಕೆಗಳನ್ನು ಮಾಡಿದ್ದಾರೆ. ಪೂರ್ವಾಧ್ಯಕ್ಷರುಗಳ ಕೊಡುಗೆ ಅಪಾರ. ಅವರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು. ಯಾಕಂತ ಹೇಳಿದ್ರೆ ಅವರು ಎಲ್ಲ ಕಲ್ಲು ಮುಳ್ಳಿನ ಹಾದಿಯನ್ನ ದಾಟಿ ಇವತ್ತು ನಮಗೆ ಒಂದು ಹೂವಿನ ಹಾದಿಯನ್ನ ಮಾಡಿಕೊಟ್ಟಿದ್ದಾರೆ. ಅದರಿಂದಾಗಿ ಪ್ರಾರಂಭದಲ್ಲಿ ಶ್ರೀಯುತ ವಿಠಲ್ ಅವರು, ಡಾಕ್ಟರ್ ತಾಲ್ತಾಜೆ ವಸಂತ್ ಕುಮಾರ್ ಅವರು, ಪಾಲ್ತಾಡಿ ರಾಮಕೃಷ್ಣ ಆಚಾರ್ಯ ಅವರು, ಪ್ರೊಫೆಸರ್ ವಿ.ಬಿ. ಅರ್ತಿಕಜೆ ಅವರು ಹಿರಿಯ ಸಾಹಿತಿಗಳು, ಅದೇ ರೀತಿ ಸ್ವರ್ಣೋದ್ಯಮಿ ಜಿ.ಎಲ್. ಆಚಾರ್ಯ ಅವರು, ಮತ್ತೆ ನ್ಯಾಯವಾದಿಗಳಾಗಿರುವಂತಹ ಎನ್. ಸುಬ್ರಹ್ಮಣ್ಯಂ ಅವರು, ಮತ್ತೆ ಡಾಕ್ಟರ್ ವರದರಾಜ ಚಂದ್ರಗಿರಿ ಅವರು, ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಅಧ್ಯಾಪಕರು ಬಿ. ಐತಪ್ಪ ನಾಯ್ಕ ಅವರು, ಇವರೆಲ್ಲ ಅನೇಕ ವರ್ಷಗಳ ಕಾಲ ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನು, ಕನ್ನಡದ ತೇರನ್ನ ಎಳೆದು ಇವತ್ತು ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ. ಈಗಾಗಲೇ 9 ತಿಂಗಳಾಗಿದೆ ನಮ್ಮ ಕಾರ್ಯಕಾರಿ ಸಮಿತಿಯ ರಚನೆಯಾಗಿ ಹಾಗೂ ಪದ ಸ್ವೀಕಾರ ಆಗಿ. ಈ 9 ತಿಂಗಳ ಅವಧಿಯಲ್ಲಿ ಕನ್ನಡ ಪರ ಅನೇಕ ಚಟುವಟಿಕೆಗಳನ್ನ ನಾವು ಮಾಡಿಕೊಂಡಿದ್ದೇವೆ ನಮ್ಮೆಲ್ಲ ತಂಡದವರ ಸಹಕಾರದಿಂದ. ಅನೇಕ ಕವಿಗೋಷ್ಠಿಯನ್ನು ಮಾಡಿದ್ದೇವೆ, ಅನೇಕ ಪುಸ್ತಕಗಳನ್ನ, ಹೊಸ ಕೃತಿಯನ್ನ ಬಿಡುಗಡೆ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಸಾಹಿತ್ಯ ಪರ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಾ ಇದೆ. ಇನ್ನು ಮುಂದಕ್ಕೂ ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಾವು ನಮ್ಮ ಸಾಹಿತ್ಯದ ನಡಿಗೆ ಗ್ರಾಮದ ಕಡೆಗೆ ಅಂತ ಹೇಳುವಂತಹ ಒಂದು ದೊಡ್ಡ ಯೋಜನೆಯನ್ನ ಹಮ್ಮಿಕೊಂಡಿದ್ದೇವೆ. ಪುತ್ತೂರು ತಾಲೂಕಿನಲ್ಲಿರುವಂತಹ 22 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 32 ಗ್ರಾಮಗಳಿವೆ. ಈ 32 ಗ್ರಾಮಗಳಲ್ಲಿ ಕೂಡ ಕನ್ನಡದ ಕಂಪನ್ನ ಪಸರಿಸುವಂತಹ ಒಂದು ದೃಷ್ಟಿಯಲ್ಲಿ ಹಾಗೂ ಸ್ಥಳೀಯ ಸಾಹಿತಿಗಳನ್ನ ಗುರುತಿಸುವಂತಹ ದೃಷ್ಟಿಯಲ್ಲಿ ಹಾಗೂ ಸ್ಥಳೀಯ ಪ್ರತಿಭೆಗಳಿಗೆ ಸಾಹಿತ್ಯಿಕವಾಗಿಯೂ ಹಾಗೂ ಸಾಂಸ್ಕೃತಿಕವಾಗಿಯೂ ಅವಕಾಶವನ್ನ, ವೇದಿಕೆಯನ್ನ ನೀಡುವ ನಿಟ್ಟಿನಲ್ಲಿ ಈ ಗ್ರಾಮ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಸಾಹಿತಿಗಳನ್ನು ಸಮಾಜಕ್ಕೆ ಪರಿಚಯಿಸಬೇಕು, ಅವರಿಗೆ ವೇದಿಕೆ ಕೊಡಬೇಕಂತ ಹೇಳುವಂಥದ್ದು. ಈ ರೀತಿಯ ಅನೇಕ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ. ಓಕೆ, ಇನ್ನೊಂದಷ್ಟು ಯೋಜನೆಗಳು, ಮುಂದಿನ ರೂಪುರೇಷೆಗಳ ಬಗ್ಗೆ ಇನ್ನೊಂದಷ್ಟು ಮಾತನಾಡೋಣ. ಈಗ ಪೀಟರ್ ವಿಲ್ಸನ್ ಪ್ರಭಾಕರ್ ಸರ್, ತಾವು ನೋಡಿದ ಹಾಗೆ ಈ ಒಂದು ಸಾಹಿತ್ಯ ಪರಿಷತ್ ಅಥವಾ ಈ ಒಂದು ಕನ್ನಡ ರಾಜ್ಯೋತ್ಸವ ಆಚರಣೆ ಆಗ್ತಾ ಬಂದಿರುವಂಥದ್ದು, ಈಗ ಆಗ್ತಾ ಇರುವಂಥದ್ದು, ಇದರ ಬಗ್ಗೆ ತಮ್ಮ ಒಂದು ಅನಿಸಿಕೆಯನ್ನು ಹೇಳೋದಿದ್ರೆ? ಇದು ಮೊದಲಿಗೆ ನಮ್ಮ ಸುದ್ದಿ ಮಾಧ್ಯಮದ ಮೂಲಕ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂಥ ಎಲ್ಲ ವೀಕ್ಷಕರಿಗೂ ಕೂಡ ನಾನು 67ನೇ ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಮುಖ್ಯವಾಗಿ ಈ ಕನ್ನಡ ರಾಜ್ಯೋತ್ಸವ ಮತ್ತು ಕನ್ನಡ ಭಾಷೆ ಸಾಹಿತ್ಯ ಇದಕ್ಕೆ ಯಾವಾಗಲೂ ಕೂಡ ಒಂದು ನಿಕಟವಾದ ಸಂಪರ್ಕವಿದೆ. ಈ ನಮ್ಮ ಪುತ್ತೂರನ್ನು ನಾವು ಉದಾಹರಣೆಗಾಗಿ ತಗೊಳ್ಳುವುದಾದರೆ, ನಮ್ಮ ಇಡೀ ಕರಾವಳಿ ಕರ್ನಾಟಕದಲ್ಲಿ ಒಂದು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಸಾಹಿತ್ಯಿಕವಾದಂಥ ಸೇವೆ ನಡೆಯುವಂಥ ಒಂದು ಸ್ಥಳ. ಯಾಕಂದರೆ ಡಾಕ್ಟರ್ ಶಿವರಾಮ್ ಕಾರಂತ್ ಅವರಿಂದ ಹಿಡ್ಕೊಂಡು ಆ ನಂತರ ಈ ತನಕವೂ ಕೂಡ ನಿರಂತರವಾಗಿ ನಮ್ಮ ಪುತ್ತೂರು ಕನ್ನಡ ಸಂಘ ಇರಬಹುದು, ಅಥವಾ ವಿವೇಕಾನಂದ ಕಾಲೇಜಿನ ಕನ್ನಡ ಸಂಘ ಇರಬಹುದು, ಫಿಲಮಿನ ಕಾಲೇಜಿನ ಕನ್ನಡ ಸಂಘ ಇರಬಹುದು, ಅಥವಾ ನಮ್ಮ ಈ ಊರಿನ ಬೇರೆ ಬೇರೆ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಅದು ಈ ಸಾಹಿತ್ಯಿಕವಾದಂತ ಕಾರ್ಯಕ್ರಮ ಅದು ನಿರಂತರವಾಗಿ ನಡೀತಾ ಇದೆ. ಆ ಮೂಲಕ ನನ್ನ ಅನಿಸಿಕೆ ಏನೆಂದರೆ, ನಮ್ಮ ಕನ್ನಡ ರಾಜ್ಯದ ಉದಯ ಅದು ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿಗೆ ಅದರ ಮುಖ್ಯವಾದ ಮೂಲ ಉದ್ದೇಶ ಏನಿದೆ, ಆ ಮುಖ್ಯ ಮೂಲ ಉದ್ದೇಶದ ಆಶಯಕ್ಕೆ ಪೂರಕವಾದ ರೀತಿಯಲ್ಲಿ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ, ಅದರ ಒಟ್ಟಿಗೆ ಬೇರೆ ಬೇರೆ ಕನ್ನಡ ಸಂಘಗಳು ಮತ್ತು ಸಂಸ್ಥೆಗಳ ಮೂಲಕ ಈ ಕಾರ್ಯ ನಿರಂತರವಾಗಿ ಮುಂದುವರಿತಾ ಇದೆ. ಇನ್ನು ನಾವು ಕನ್ನಡ ರಾಜ್ಯೋತ್ಸವದ ಸಂಬಂಧಪಟ್ಟು ಹೇಳುವುದಾದರೆ, ಈ ಚಳುವಳಿ ಇದು
ನಮ್ಮ ಭಾರತದಲ್ಲಿ ಅಂತ ತಗೊಳ್ಳುವಾಗ ಮುಖ್ಯವಾಗಿ ಅಂದ್ರೆ ಇದು ಭಾಷೆಯ ಆಧಾರದಲ್ಲಿ ಒಂದು ರಾಜ್ಯದ ನಿರ್ಮಾಣ. ಇದನ್ನು ನಾವು ಇದರ ಇತಿಹಾಸದ ಬಗ್ಗೆ ಹೋಗುದಾದ್ರೆ ಅದು 1878ರ ಹೊತ್ತಿಗೆ ಇದು ಆರಂಭ ಆಗಿದೆ. ಅಂದ್ರೆ ಮೊದಲಿಗೆ ಅದು ಒರಿಸ್ಸಾದಲ್ಲಿ ಆರಂಭ ಆಯಿತು, ನಂತರ ಬಿಹಾರದಲ್ಲಿ ಆರಂಭವಾಯಿತು. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟು 1890ರ ದಶಕದಲ್ಲಿ ಈ ಹೋರಾಟ, ಅಂದರೆ 1890ಕ್ಕೆ ನಮ್ಮ ಧಾರವಾಡದ ಕರ್ನಾಟಕ ಸಂಘದ ಮೂಲಕ ಈ ಹೋರಾಟ ಆರಂಭವಾಯಿತು. ಮುಂದೆ ಇದರಲ್ಲಿ ಬಹಳಷ್ಟು ಜನರು ಅಂದರೆ ಕನ್ನಡಿಗರು ಇದಕ್ಕೆ ಶ್ರಮ ಪಟ್ಟಿದ್ದಾರೆ. ಮುಖ್ಯವಾಗಿ ಕರ್ನಾಟಕವನ್ನು ಕನ್ನಡ ಭಾಷೆ ಸಾಹಿತ್ಯದ ಆಧಾರದಲ್ಲಿ ರಚನೆ ಮಾಡಬೇಕೆಂಬಂತ ಮೊದಲ ಬೇಡಿಕೆ ಇಟ್ಟಂತವರು 1903ರಲ್ಲಿ ಬೆನಗಲ್ ರಾಮರಾಯರು. ಅವರು ಬೆನಗಲ್ ರಾಮರಾಯರು ಧಾರವಾಡದಲ್ಲಿ ನಡೆದಂತ ಸಮ್ಮೇಳನದಲ್ಲಿ ಅಧ್ಯಕ್ಷೀಯ ಒಂದು ಮಾತನ್ನು ಹೇಳ್ತಾ 1903ರಲ್ಲಿ ಅವರು ಮೊದಲು ಅಂದ್ರೆ ಅತ್ಯಂತ ಸ್ಪಷ್ಟವಾಗಿ ಕನ್ನಡ ಭಾಷೆ ಸಾಹಿತ್ಯ ಇರುವಂತ ಒಂದು ಪ್ರದೇಶವನ್ನು ಆಡಳಿತಾತ್ಮಕವಾಗಿ ಒಟ್ಟು ಸೇರಿಸಿಕೊಂಡು ಅಲ್ಲಿ ಕನ್ನಡ ಭಾಷೆಯನ್ನು ಪ್ರಧಾನ ಭಾಷೆಯನ್ನಾಗಿ ಇಟ್ಟುಕೊಂಡು ಈ ರಾಜ್ಯದ ನಿರ್ಮಾಣ ಅಂದ್ರೆ ಕರ್ನಾಟಕ ರಾಜ್ಯದ ಸ್ಥಾಪನೆಯನ್ನು ಮಾಡಬೇಕೆಂಬಂತ ಬೇಡಿಕೆಯನ್ನು ಮೊದಲ ಬಾರಿಗೆ ಇಟ್ಟಂತವರು ಬೆನಗಲ್ ರಾಮರಾಯರು. 1903ರ ನಂತರ ನಿರಂತರವಾಗಿ ಇದರ ಹೋರಾಟ ಮುಂದುವರಿಯಿತು. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ 2 ಹೋರಾಟಗಳು ಸಮಾನಾಂತರವಾಗಿ ನಡೆದಿವೆ. ಒಂದು ನಮ್ಮ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತ ಸ್ವಾತಂತ್ರ್ಯ ಹೋರಾಟ, ಆ ಸ್ವಾತಂತ್ರ್ಯ ಹೋರಾಟಕ್ಕೆ ಸಮಾನಾಂತರವಾಗಿ ಕರ್ನಾಟಕ ಏಕೀಕರಣ ಚಳವಳಿ. ಕರ್ನಾಟಕ ಏಕೀಕರಣ ಚಳವಳಿ ಅಂದರೆ ಕನ್ನಡ ಭಾಷೆಯ ಆಧಾರದಲ್ಲಿ ಕರ್ನಾಟಕ ರಾಜ್ಯದ ಸ್ಥಾಪನೆಗಾಗಿ ನಡೆದಿರುವಂತಹ ಹೋರಾಟ. ಈ 2 ಹೋರಾಟಗಳು ನಿರಂತರವಾಗಿ ನಡೆಯಿತು. ಆದರೆ ದೇಶದ ಸ್ವಾತಂತ್ರ್ಯ ಒಂದು 10 ವರ್ಷ ಮೊದಲು ಅಂದ್ರೆ 1947ಕ್ಕೆ ಸಿಕ್ಕಿತು. ಆದರೆ ಕರ್ನಾಟಕ ರಾಜ್ಯದ ಉದಯ ಅಂದ್ರೆ ಆಗ ನಾವು ಮೈಸೂರು ರಾಜ್ಯದ ಅಂತ 1956ರ ನವೆಂಬರ್ 1ಕ್ಕೆ ಈ ಎಲ್ಲ ಏನು ಹಿರಿಯರ ಹೋರಾಟ ಇದೆ ಅದು ಫಲ ನೀಡಿದಂಥದ್ದು. ಅದು 1956. ಆ ಹಿರಿಯರ ಆ ಶ್ರಮ ಏನಿದೆ, ಆ ಶ್ರಮದ ಫಲ ಮತ್ತು ಅದರ ವಿಶೇಷ ಆ ಸಂದರ್ಭ ಏನಿದೆ ಅದನ್ನು ಸ್ಮರಣೆಗೆ ತಂದುಕೊಳ್ಳುವುದಕ್ಕಾಗಿ ನಾವು ಈ ಕನ್ನಡ ರಾಜ್ಯೋತ್ಸವ ಈ ಸಂಭ್ರಮವನ್ನು ನಾವೆಲ್ಲರೂ ಕೂಡ ಈಗ ಆಚರಿಸ್ತಾ ಇದ್ದೇವೆ. ಓಕೆ, ಇನ್ನೊಂದಷ್ಟು ಮಾತನಾಡೋಣ. ಓರ್ವ ಪತ್ರಕರ್ತರು ಜೊತೆಗೆ ಸಾಹಿತಿಯಾಗಿ ಉದಯ್ ಕುಮಾರ್ ಸರ್, ತಾವು ಗಮನಿಸಿದ ಹಾಗೆ ರಾಜ್ಯೋತ್ಸವದ ಸಂಭ್ರಮ ಏನು ಹೇಳ್ತೀರಿ ಇದರ ಬಗ್ಗೆ? ಎಲ್ರಿಗೂ ಸುದ್ದಿ ಚಾನೆಲ್ ಮೂಲಕ ಕನ್ನಡ 67ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಯಾವ ಆಶಯದಿಂದ ಕನ್ನಡ ನಾಡು ಸ್ಥಾಪನೆ ಆಯಿತು ಆ ಆಶಯವನ್ನ ಈಡೇರಿಸುವ ಸಲುವಾಗಿ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಸುದೀರ್ಘ ಕಾಲದಲ್ಲಿ ಕಾಡಿಕೊಂಡು ಬಂದಿದೆ ಅಂತ ನನ್ನ ಅನಿಸಿಕೆ. ಮುಖ್ಯವಾಗಿ ನಾವೆಲ್ಲ ದಿನನಿತ್ಯದ ಚಟುವಟಿಕೆಗಳಲ್ಲಿ ಪರಿಗಣಿಸುವಂತಹ ಸ್ಥಿತಿ ಅಂತ ಹೇಳಿದ್ರೆ, ಒಂದು ನ್ಯಾಯಾಲಯದ ತೀರ್ಮಾನವನ್ನ ಆಯಾಯ ಸ್ಥಳೀಯ ಭಾಷೆಯಲ್ಲಿ ಕೊಡಬೇಕು ಅಂತ ಹೇಳಿಕೊಂಡು ಆ ಸರ್ಕಾರದ ಆಶೆ ಇದ್ರೂ ಕೂಡ ಇವತ್ತಿನ ತನಕ ನಮಗೊಂದು ನ್ಯಾಯಾಲಯದ ತೀರ್ಪನ್ನ ಆಂಗ್ಲ ಭಾಷೆಯಲ್ಲಿ ಸ್ವೀಕರಿಸುವಂತ ಒಂದು ಸ್ಥಿತಿ ನಿರ್ಮಾಣ ಇದೆ. ಅದನ್ನು ನಮ್ಮ ಸ್ಥಳೀಯ ಭಾಷೆಯಲ್ಲಿ ಕೊಡುವ ಮೂಲಕ ಸಾಮಾನ್ಯ ಜನರಿಗೂ ನ್ಯಾಯಾಲಯದ ತೀರ್ಪು ಹೇಗೆ ಬಂದಿದೆ ಅದನ್ನು ಇನ್ನೊಬ್ಬನ ಮುಖೇನ ತಿಳ್ಕೊಳ್ಳುವಂತ ಸ್ಥಿತಿ ನಿರ್ಮಾಣ ಆಗಬಾರ್ದಿತ್ತು ಇಷ್ಟು ಸುದೀರ್ಘ ಕಾಲಘಟ್ಟದಲ್ಲಿ. ಅದಿನ್ನೂ ಕೂಡ ಇದು ಆಂಗ್ಲ ಭಾಷೆಯ ರೂಪದಲ್ಲಿ ನಮಗೆ ಸಿಗ್ತಾ ಇರುವುದು ಒಂದು ದೊಡ್ಡ ಶೂನ್ಯತೆ. ಇನ್ನೊಂದು, ನಾವು ನಾಡು ನುಡಿಯ ಬಗ್ಗೆ ಏನು ಆಶಯವನ್ನು ಹೊಂದಿದೆವು, ಕನ್ನಡ ಸಾಹಿತ್ಯ ಪರಿಷತ್ ಸುದೀರ್ಘ ಕಾಲದಿಂದಲೂ ಆ ದಿಸೆಯಲ್ಲಿ ಪ್ರಯತ್ನಿಸ್ತಾ ಬಂದಿದೆ. ನಮ್ಮ ಪುತ್ತೂರು ತಾಲೂಕಿನಲ್ಲಿ ನಮ್ಮ ಅಧ್ಯಕ್ಷರು ಈಗಾಗಲೇ ಹೇಳಿದಾಗೆ ಪೂರ್ವಾಧ್ಯಕ್ಷರುಗಳ ತುಂಬಾ ಪ್ರಯತ್ನದ ಜೊತೆಗೆ ನಾನು ಕಂಡಾಗೆ ನಿಕಟ ಪೂರ್ವಾಧ್ಯಕ್ಷರಾದಂತ ಬಿ ಐತಪ್ ನಾಯ್ಕ್ ಅವರದ್ದೊಂದು ವಿಶಿಷ್ಟ ವ್ಯಕ್ತಿತ್ವ ಅಂತ ನಾನು ಗುರುತಿಸಿಕೊಂಡಿದ್ದೇನೆ. ಸಾಮಾನ್ಯವಾಗಿ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವವನ್ನ ಒಂದು ಸಾಮಾಜಿಕ ಉನ್ನತ ಸ್ತರದಲ್ಲಿದ್ದ ವ್ಯಕ್ತಿಗಳು ಮಾತ್ರ ಅಲಂಕರಿಸ್ತಾ ಇದ್ದಂತ ಸದಸ್ಯತ್ವವನ್ನು ಪಡಿತಾ ಇದ್ದಂತ ಸಮಯದಲ್ಲಿ ಅವರು ಸಮಾಜದ ತಳಹಂತದ ತನಕವು ವ್ಯಕ್ತಿಗಳು ಕೂಡ ಇದರಲ್ಲಿ ಸದಸ್ಯರಾಗಬೇಕನ್ನುವಂತ ಆಶಯವನ್ನ ವ್ಯಕ್ತಪಡಿಸ್ತಾ ಬಹಳಷ್ಟು ಮಂದಿಯನ್ನ ಸದಸ್ಯತನಕ್ಕೆ ಅವರು ಒಳಪಡಿಸಿದ್ರು. ಪ್ರಾಯಶಃ ಅಭಿಯಾನ ಇನ್ನು ಮುಂದಕ್ಕೂ ನಡೆದು ನಾಡಿನ ಎಲ್ಲರೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ ನಮ್ಮ ಸಂಸ್ಥೆ ಅನ್ನುವ ರೀತಿಯಲ್ಲಿ ಅದರಲ್ಲಿ ಸದಸ್ಯತ್ವವನ್ನು ಹೊಂದಬೇಕು ಅನ್ನುವಂತ ಆಶಯ ನಮ್ಮದು. ಜೊತೆಗೆ ಕನ್ನಡ ರಾಜ್ಯೋತ್ಸವದ ಆಶಯ ಏನಿದೆ, ನಮ್ಮ ಅದರ ಹೋರಾಟವನ್ನ ಅರ್ಥೈಸುವ ಜೊತೆಗೆ
ಕನ್ನಡ ಭಾಷೆಯ ಒಂದು ಸೊಬಗು ಏನಿದೆ ಅದು ಯುವ ಜನಾಂಗದಲ್ಲಿ ಉಳಿಸುವಂತ ದೃಷ್ಟಿಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಸರ್ಕಾರಿ ವ್ಯವಸ್ಥೆಗಳು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅನ್ನುವಂತ ಆಶಯ ನನ್ನದು, ವಿನಂತಿಯೂ ಕೂಡ ಹೌದು. ಯಾಕಂದ್ರೆ ಮಕ್ಕಳಲ್ಲೂ ಕೂಡ ಇವತ್ತು ವ್ಯಾವಹಾರಿಕವಾಗಿ ಆಂಗ್ಲ ಭಾಷೆ ಪ್ರಧಾನ ಅಂತ ಅನಿಸಿದರೂ ಕೂಡ ನಮಗೆ ನಮ್ಮದೇ ಆದಂತ ಮಾತೃಭಾಷೆ ಅದರೊಳಗಿನ ಸೊಬಗೇನಿದೆ, ಒಂದೊಂದು ಕನ್ನಡ ಭಾಷೆಯಲ್ಲಿ, ಈಗ ನಮಗೆ ಆಂಗ್ಲ ಭಾಷೆಯಲ್ಲಿ ಒಂದೊಂದು ವಿಚಾರಕ್ಕೆ ಸಂಬಂಧಪಟ್ಟು ಸಿಗದ ಪದಗಳೆಲ್ಲವೂ ನಮ್ಮ ಕನ್ನಡ ಭಾಷೆಯಲ್ಲಿದೆ. ಅದರಲ್ಲಿ ಬಹಳಷ್ಟು ಬಾಂಧವ್ಯವನ್ನು ಬೆಸೆಯುವಂಥದ್ದು, ಈ ಮಾತೃಭಾಷೆ ಅನ್ನುವಂಥದ್ದು ಬಹಳಷ್ಟು ಬಾಂಧವ್ಯವನ್ನು ಬೆಸೆಯುವಂಥದ್ದು, ಅದರ ಸೊಬಗನ್ನ ಮಕ್ಕಳಲ್ಲಿ ಉದಯಿಸುವಂತ, ಬೆಳಗಿಸುವಂತ ಒಂದು ಕೆಲಸವನ್ನ ಸ್ವಲ್ಪ ಇನ್ನೂ ಹೆಚ್ಚು ವೇಗಗೊಳಿಸಬೇಕು ಅನ್ನುವಂತ ದೃಷ್ಟಿಯಲ್ಲಿ ಈ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಆಶಯವನ್ನು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಅಂದ್ರೆ ಬಹುಶಃ ಅದು ಮಹತ್ತರವಾದ ವಿಚಾರಗಳು ಕೂಡ. ಒಂದಷ್ಟು ನಾವು ಎಲ್ಲಿ ಎಡವುತ್ತಾ ಇದ್ದೇವೆ ಅಥವಾ ಎಲ್ಲಿ ನಾವು ಸ್ವಲ್ಪ ಅದರಿಂದ ವಂಚಿತರಾಗಿದ್ದೇವೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರಿ, ಬಹುಶಃ ನ್ಯಾಯಾಲಯದ ತೀರ್ಪಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನೊಂದಷ್ಟು ಮಾತನಾಡೋಣ. ಬಹುಶಃ ಪುತ್ತೂರು ಹಿಂದಿನಿಂದಲೂ ಕೂಡ ಒಂದು ಸಾಂಸ್ಕೃತಿಕವಾಗಿ ಭಾಷೆ ಸಂಸ್ಕೃತಿಯ ವಿಚಾರಕ್ಕೆ ಬಂದ್ರೆ ಸ್ವಲ್ಪ ಗಟ್ಟಿ ಇದ್ದಂತಹ ಅಥವಾ ಒಂದು ತಳಹದಿ ಸ್ವಲ್ಪ ಸ್ಟ್ರಾಂಗ್ ಇದ್ದಂತಹ ಗಟ್ಟಿಯಾಗಿದ್ದಂತಹ ಒಂದು ಪ್ರದೇಶ ಅಂತ ಹೇಳ್ಬೋದು. ಇನ್ನು ಈ ಒಂದು ವಿಚಾರದ ಬಗ್ಗೆ ನಾವು ಬೆಳಕು ಚೆಲ್ಲೋದಿದ್ರೆ, ಪುತ್ತೂರು ಮತ್ತು ಈ ಭಾಷೆ, ಈ ಸಾಹಿತ್ಯ, ಇದು ಒಂದಕ್ಕೊಂದು ಪೂರಕವಾಗಿ ಬೆಳೆದುಕೊಂಡು ಬಂದಂತಹ ರೀತಿಯನ್ನ ಹೇಳೋದಿದ್ರೆ ಅಧ್ಯಕ್ಷರಿಂದ. ಪುತ್ತೂರು ಅಂತ ಹೇಳಿದ್ರೆ, ಈ ಮುತ್ತಿನ ನಗರಿ ಪುತ್ತೂರಲ್ಲಿ ಮೂಲತಃ ತುಳು ಜನಾಂಗವೇ ಬಹಳಷ್ಟು ಹಿಂದಿನ ಕಾಲದಿಂದ ಇಲ್ಲಿ ನಿವಾಸಿಗಳಾಗಿತ್ತು. ಬಳಿಕ ಸುತ್ತಮುತ್ತಲಿನ ಪ್ರಾಂತ್ಯದಿಂದ, ರಾಜ್ಯಗಳಿಂದ ವಲಸೆ, ಉದ್ಯೋಗ ನಿಮಿತ್ತ, ವ್ಯವಹಾರ ನಿಮಿತ್ತ ವಲಸೆ ಬಂದಂತಹ ಜನರು ಈ ಪುತ್ತೂರನ್ನ ಆಶ್ರಯ ಪಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಇಲ್ಲಿ ಆಶ್ರಯ ಪಡ್ಕೊಂಡು ವ್ಯವಹಾರ ಉದ್ಯಮವನ್ನ ಮಾಡಿ ಇಲ್ಲಿ ಬಹುತೇಕ ಈ ಪುತ್ತೂರಲ್ಲಿ ಹೆಚ್ಚಿನವರು ಪುತ್ತೂರಿನವರಲ್ಲ, ಹೊರಗಿನಿಂದ ಬಂದು ಇಲ್ಲಿ ಪುತ್ತೂರಿನವರ ಆಗಿ ದೊಡ್ಡ ಹುದ್ದೆಯನ್ನು ಅಲಂಕರಿಸಿ ದೊಡ್ಡ ಉದ್ಯಮವನ್ನ ಪ್ರಾರಂಭಿಸಿ ದೊಡ್ಡ ಉದ್ಯಮಿಯಾಗಿರುವವರು. ಅವರ ಮನೆ ಭಾಷೆ ಬೇರೆ ಬೇರೆ ಮನೆ ಭಾಷೆ ಇದೆ. ಕೊಂಕಣಿ, ಮರಾಠಿ ಮಾತಾಡುವವರಿದ್ದಾರೆ, ತುಳು ಮಾತಾಡುವವರಿದ್ದಾರೆ, ಬ್ಯಾರಿ ಭಾಷೆ ಮಾತಾಡುವವರಿದ್ದಾರೆ, ಬೇರೆ ಬೇರೆ ಭಾಷೆಗರು ನಮ್ಮ ಪುತ್ತೂರಲ್ಲಿ ಆಶ್ರಯವನ್ನ ಪಡ್ಕೊಂಡಿದ್ದಾರೆ. ಆದ್ರೆ ಇವತ್ತು ಈ ಎಲ್ಲರೂ ಸೇರಿ ಕನ್ನಡಿಗರಾಗಿದ್ದಾರೆ. ತಮ್ಮ ತಮ್ಮ ಮನೆಯಲ್ಲಿ ತಮ್ಮ ಭಾಷೆಯನ್ನು ಮಾತಾಡದಿದ್ರು ಸಹ ಹೊರಗೆ ನಾವು ಇಲ್ಲಿ ತುಳು ಮತ್ತೆ ಕನ್ನಡವನ್ನ ಸಮಾನವಾಗಿ ಮಾತೃಸ್ಥಾನದಲ್ಲಿ ನಾವು ಪೂಜೆಯನ್ನ ಮಾಡ್ತಾ ಇದ್ದೇವೆ. ತುಳುವನ್ನ ಹೃದಯದಲ್ಲಿ ಇಟ್ಟರೆ ಕನ್ನಡವನ್ನ ನಾವು ಶಿರದಲ್ಲಿಟ್ಟು ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಅದರಿಂದಾಗಿ ಈ ಪುತ್ತೂರು ಪ್ರಾಂತ್ಯದಲ್ಲಿ ಬಹಳಷ್ಟು ಮಂದಿ ಎಲ್ಲರೂ ಕನ್ನಡವನ್ನ ಕಲಿತು ಕನ್ನಡಿಗರಾಗಿದ್ದಾರೆ ಅಂತ ಹೇಳಿಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಇದೇ ವಿಚಾರಕ್ಕೆ ಪೂರಕವಾಗಿ ಹೇಳೋದಿದ್ರೆ, ತಾವು ಗಮನಿಸಿದಂತ ಅಂಶಗಳು, ಪುತ್ತೂರಿನ ಒಂದು ಸಾಹಿತ್ಯಿಕ ವೈಭವ ಅಥವಾ ಆ ಒಂದು ಬೆಳೆದುಕೊಂಡು ಬಂದಂತಹ ರೀತಿ, ಸಂಬಂಧ ಒಂದಕ್ಕೊಂದು. ಈಗ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹೇಳಿದ ಹಾಗೆ ಈ ಪುತ್ತೂರಲ್ಲಿ ಮುಖ್ಯವಾಗಿ ನಮ್ಮ ಶಿವರಾಮ್ ಕಾರಂತರಿಂದ ಹಿಡಿದು ಆ ಸಂದರ್ಭದಿಂದ ಹಿಡಿದು ಕೂಡ ಹೆಚ್ಚು ಬೇರೆ ಕಡೆಯಿಂದ ಇಲ್ಲಿಗೆ ಬಂದು ನೆಲೆ ನಿಂತುಕೊಂಡು ಅವರು ಮುಖ್ಯವಾಗಿ ಕನ್ನಡ ಸಾಹಿತ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡದ್ದು. ಅದು ನಂತರದಲ್ಲಿ ನಮ್ಮ ಸಾಕಾರ ಆ ಒಂದು ಚಳುವಳಿಯನ್ನು ಆರಂಭ ಆದಂಥದ್ದಿರ್ಬೋದು. ನಮ್ಮ ಬೈಂದೂರು ಪ್ರಭಾಕರ್ ರಾವ್, ಬೈಂದೂರು ರಾಮರಾಯರು, ಇವರು ಶಿವರಾಮ್ ಕಾರಂತರು, ಇವರೆಲ್ಲರೂ ಕೂಡ ನಮ್ಮ ಕುಂದಾಪುರದಿಂದ ಈಚೆ ಕಡೆಗೆ ಬಂದು ಇಲ್ಲಿ ನೆಲೆ ನಿಂತವರು. ಇಲ್ಲಿ ಮುಖ್ಯವಾಗಿ ನಮ್ಮ ಹಿರಿಯರು ಅವರ ನಂತರದ ಪೀಳಿಗೆಗೆ ಆ ಸಾಹಿತ್ಯದಲ್ಲಿ ಅಭಿರುಚಿಯನ್ನು ಹುಟ್ಟಿಸುವಂತ ಆ ಕಾಯಕಕ್ಕೆ, ಆ ಪ್ರಯತ್ನವನ್ನು ಮಾಡಿದರಿಂದಾಗಿ ಆ ಎರಡನೇ ಹಂತದಲ್ಲಿ ಕೂಡ ಸಾಹಿತ್ಯ ಮುಂದುವರಿತು. ಯಾಕಂದ್ರೆ ನಮ್ಮ ಪುತ್ತೂರಿನ ಸಾಹಿತ್ಯ ಪರಿಷತ್ತು ಈಗ ಕೂಡ ಆ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಕಾರ್ಯನಿರ್ವಹಿಸ್ತಿದೆ. ಒಂದು ಉದಾಹರಣೆ ಅಂದ್ರೆ, ನಾವು ಈ ವರ್ಷ ನಮ್ಮ ತಾಲೂಕಿನ ಸಾಹಿತ್ಯ ಸಮ್ಮೇಳನವನ್ನು ಇಲ್ಲಿ ನಡೆಸಿದ್ದೇವೆ ಅಂಬಿಕಾ ಕಾಲೇಜಲ್ಲಿ. ಆ ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮ ಮುಖ್ಯವಾದ ಉದ್ದೇಶವೇ ಆ ಒಂದು ಧ್ಯೇಯ ವಾಕ್ಯ ಇದೆ, ಅದು ನಮ್ಮ ಸಾಹಿತ್ಯದ ನಡಿಗೆ ಯುವ ಜನತೆಯ ಕಡೆಗೆ ಅಂತ. ಅಂದ್ರೆ ಮುಖ್ಯವಾಗಿ ಶಾಲೆ ಕಾಲೇಜುಗಳಲ್ಲಿ ಈಗಿನ ವಿದ್ಯಾರ್ಥಿಗಳು ಅವರು ಬರೀತಾರೆ, ಓದ್ತಾರೆ, ಆದರೆ ಬರೆಯುವಂಥದ್ದು ಎಲ್ಲವೂ ಕೂಡ ನಮ್ಮ ಮೊಬೈಲ್ ಫೋನ್ ಅಲ್ಲಿ ಅವರು ಬರೆಯುವಂಥದ್ದು, ಓದುವಂಥದ್ದು ಕೂಡ ಅದನ್ನೇ. ಆದರೆ ಈ ಪುಸ್ತಕದಲ್ಲಿ ಓದುವಂಥದ್ದು
ಅಂತ ಕೃತಿಗಳನ್ನು ಅಥವಾ ಲೇಖನಗಳನ್ನು ಬರೆಯುವಂತ ಅಭ್ಯಾಸ ಹೆಚ್ಚಿನ ಮಕ್ಕಳಿಗೆ ಬಿಟ್ಟು ಹೋಗಿದೆ. ಅದಕ್ಕೆ ಬೇಕಾಗಿ ನಮ್ಮ ಯುವ ಜನರಲ್ಲಿ ಆ ಸಾಹಿತ್ಯದ ಅಭಿಮಾನವನ್ನು, ಆ ಬರವಣಿಗೆಯನ್ನು, ಅವರಲ್ಲಿ ಆ ಆಸಕ್ತಿಯನ್ನು ಕುದುರಿಸುವುದಕ್ಕಾಗಿ ನಾವು ಮುಖ್ಯವಾಗಿ ಅವರನ್ನು ಒಂದು ಕೇಂದ್ರೀಕರಿಸಿಕೊಂಡು ಈ ವರ್ಷದ ಕಾರ್ಯಕ್ರಮವನ್ನು ಯೋಜಿಸಿದ್ದೆವು. ಅದರ ಪ್ರಕಾರ ನಾವು ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳನ್ನು ಕರೆದು ಅದು ಕವನ ಓದುವಂಥದ್ದು ಇರ್ಬೋದು, ವಾಚನ ಇರ್ಬೋದು, ಅಥವಾ ಈ ಪ್ರಬಂಧ ಮಂಡನೆ ಇರ್ಬೋದು. ನಾವು ಹೆಚ್ಚಿನ ಅಂದರೆ ಒಂದು 60% ಅವಕಾಶ ನಾವು ಯುವ ಜನತೆಗೆ ಕೊಟ್ಟಂಥದ್ದು. ನನ್ನ ಪ್ರಕಾರ ಪುತ್ತೂರಲ್ಲಿ ಈ ರೀತಿಯ ಒಂದು ಪ್ರಯತ್ನ ಹಿಂದಿನಿಂದ ಕೂಡ ಈಗ ಮುಂದುವರಿತಾ ಇರುವುದರಿಂದ ಈ ನೆಲದಲ್ಲಿ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಅತ್ಯಂತ ಗಟ್ಟಿತನ ಅಂದ್ರೆ ಗಟ್ಟಿಯಾಗಿ ಇದು ನೆಲೆ ಊರ್ಲಿಕ್ಕೆ ಅದು ಸಾಧ್ಯ ಆಗಿದೆ ಅಂತ ನನ್ನ ಅನಿಸಿಕೆ. ಅಂದ್ರೆ ಈಗಿನ ಸಾಹಿತ್ಯ ಪರಿಷತ್ತು ಕೂಡ ಅದೇ ಕಾರ್ಯವನ್ನು ಈಗ ಮುಂದುವರಿಸುತ್ತಿರುವುದರಿಂದ ಮುಂದಿನ ಪೀಳಿಗೆ ಮತ್ತೆ ಈ ಸಾಹಿತ್ಯಿಕ ಕ್ಷೇತ್ರದಲ್ಲಿ ಬಂದು ಏನು ಸಾಹಿತ್ಯಿಕ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಒಂದು ರಾಯಭಾರಿಯಾಗಿಕೊಂಡು ಮುಂದಿನ ಜನಾಂಗಕ್ಕೆ ಕೊಂಡೋಗುವ, ಅಂದರೆ ಅವರಿಗೆ ತಲುಪಿಸುವಂತ ಕಾರ್ಯ ಅವರ ಮೂಲಕ ಆಗಬಹುದು ಅಂತ ನಾನು ತಿಳ್ಕೊಂಡಿದ್ದೆ. ಓಕೆ, ಉದಯ ಸರ್, ತಮ್ಮ ದೃಷ್ಟಿಕೋನದಲ್ಲಿ ಇದನ್ನ ಹೇಳೋದಿದ್ರೆ? ಕನ್ನಡ ಭಾಷೆ ಕೇವಲ ಪುತ್ತೂರು ಅಂತೇಳಿ ಹೇಳುವುದಿಲ್ಲ, ದಕ್ಷಿಣ ಕನ್ನಡದಲ್ಲಿ ಕನ್ನಡ ಭಾಷೆಯ ಜೀವಂತಿಕೆ ಮತ್ತು ಪರಿಶುದ್ಧತೆಯನ್ನು ಉಳಿಸಿಕೊಂಡಂತ ಖ್ಯಾತಿ ಇದ್ರೆ ಅದು ಯಕ್ಷಗಾನದ ಕ್ಷೇತ್ರಕ್ಕೆ ಸಲ್ಲಬೇಕು. ಯಕ್ಷಗಾನ ಕ್ಷೇತ್ರ ಒಂದಿನಿತೂ ಕಲುಷಿತಗೊಳ್ಳದೆ ಅದರದ್ದೇ ಆದಂತಹ ಪರಿಶುದ್ಧತೆಯನ್ನು ಉಳಿಸಿಕೊಂಡು ಇವತ್ತು ತನಕ ಬಂದಿದೆ. ಹಾಗಾಗಿ ಯಕ್ಷಗಾನ ಕ್ಷೇತ್ರದ ಕಲಾವಿದರುಗಳಿಗೆ ಕನ್ನಡಕ್ಕೆ ಸಂಬಂಧಪಟ್ಟು ನನ್ನ ಮೊದಲ ಆದಂತ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದಲ್ಲಿ ನಮ್ಮ ಶಿವರಾಮ್ ಕಾರಂತರು ಕೂಡ ಆ ಒಂದು ಸಂಸ್ಕೃತಿ ಮತ್ತು ಕಲೆಯ ರೂಪದಲ್ಲಿ ಒಂದು ಭಾಷೆಯನ್ನು ಉಳಿಸಬಹುದು ಅನ್ನುವಂತ ಸತ್ಯವನ್ನು ಕಂಡುಕೊಂಡ ಹಿನ್ನೆಲೆಯಲ್ಲಿ ಅವರು ಯಕ್ಷಗಾನವನ್ನು ಸ್ವತಃ ಅಧ್ಯಯನ ಮಾಡಿ ಕಲಿಸಿ ಆ ಯಕ್ಷಗಾನ ಕಲೆಯನ್ನ ಬಹಳಷ್ಟು ಮುಂದಕ್ಕೆ ತರುವುದರಲ್ಲಿ ಅವರ ಪಾತ್ರ ದೊಡ್ಡದಾಗಿದೆ. ಅವರು ಕಲಿಸುವಂತ ಶೈಲಿಯಲ್ಲಿ ಸಣ್ಣ ಎಡವಟ್ಟಾದಾಗ ಒಡಿಲಿಕ್ಕೆ ಹೋದಂತಹ ದೃಶ್ಯ ಇವತ್ತು ಕೂಡ ನಮ್ಮ ಕಣ್ಣಲ್ಲಿ ವಿಶೇಷವಾಗಿ ಬರ್ತಾ ಇದೆ. ಅಷ್ಟು ತನ್ಮಯತೆಯಿಂದ ಅವರು ಕಲಿಸ್ತಾ ಇದ್ರು, ಬಹಳ ಅದ್ಭುತ. ಹಾಗಾಗಿ ಕನ್ನಡ ಭಾಷೆಯ ಬಗೆಗಿನ ಕೊಡುಗೆ, ಕನ್ನಡ ಭಾಷೆಯ ಶುದ್ಧತೆ, ಪರಿಶುದ್ಧತೆ ಈಗಲೂ ಆ ತಾಳಮದ್ದಲೆಯಲ್ಲಾಗ್ಲಿ ಯಕ್ಷಗಾನದಲ್ಲಾಗ್ಲಿ ಆ ಮಾತು ಸಂಭಾಷಣೆಯನ್ನು ಆಲಿಸುವಾಗ ಎಷ್ಟು ಸೊಬಗಾದಂತ ಕನ್ನಡವನ್ನು ಅವರೊಂದು ಇನ್ನೂ ಉಳಿಸಿಕೊಂಡು ಬಂದಿದ್ದಾರಲ್ಲ ಅಂತ. ಈಗ ನಮ್ಮೆಲ್ಲ ವ್ಯವಸ್ಥೆಯಲ್ಲಿ ಮಾತನಾಡ್ತಾ ಹಲವು ಭಾಷೆಗಳು ಸೇರಿಸಿಕೊಂಡು ಇವತ್ತು ಕನ್ನಡವು ಸ್ವಲ್ಪ ಮಿಶ್ರಣವಾದಂತ ಸ್ಥಿತಿ ಇದೆ ಸಾಮಾಜಿಕ ಸಾರ್ವಜನಿಕ ಕ್ಷೇತ್ರದಲ್ಲಿ. ಆದ್ರೆ ಯಕ್ಷಗಾನ ಕ್ಷೇತ್ರದಲ್ಲಿ ಆಗಿಲ್ಲ. ಅದು ಅತ್ಯಂತ ಪರಿಶುದ್ಧ ಕನ್ನಡವನ್ನೇ ಬಹಳ ಚಾಪೊತ್ತಿಕೊಂಡೇ ಬಂದಿದೆ. ಹಾಗಾಗಿ ಅದ್ಭುತವಾಗಿ ಅವರಿಗೆ ಮೊದಲ ಅಭಿನಂದನೆಯನ್ನು ಸಲ್ಲಿಸಿಕೊಳ್ಬಹುದು. ಇನ್ನೊಂದಷ್ಟು ನಮ್ಮ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರು ಹೇಳಿದ ಹಾಗೆ ಮಕ್ಕಳಲ್ಲಿ ಆ ಒಂದು ಆಶಯವನ್ನ ಮಕ್ಕಳಲ್ಲಿ ಅದನ್ನ ಬಿತ್ತುವಂತ, ಕನ್ನಡದ ಮೇಲಿನ ಅಭಿರುಚಿಯನ್ನ ಬಿತ್ತುವಂತ, ಕನ್ನಡದ ಕಡೆಗಿನ ಅವರ ಏನು ಸಾಹಿತ್ಯ ಆಸಕ್ತಿಯನ್ನು ಹೆಚ್ಚಿಸುವಂತ ಕೆಲಸವನ್ನ ಸಾಹಿತ್ಯ ಪರಿಷತ್ ಬಹಳ ವಿಶೇಷವಾದ ಕಾಳಜಿಯಿಂದ ಹೆಜ್ಜೆ ಇಡ್ತಾ ಬಂದಿದೆ. ತುಂಬಾ ಯೋಜನೆಗಳಿದೆ, ಪ್ರಾಯಶಃ ಮುಂದಿನ ದಿನಗಳಲ್ಲಿ ಅನುಷ್ಠಾನ ಆದಾಗ ಅದು ಗೋಚರಕ್ಕೆ ಬಂದಿತ್ತು. ಈ ದಿಸೆಯಲ್ಲಿ ವಿದ್ಯಾರ್ಥಿಗಳ ಆಸಕ್ತಿಯನ್ನು ಬೆಳಗಿಸುವ ಜೊತೆಗೆ ಅದಕ್ಕೆ ಪ್ರೋತ್ಸಾಹ ನೀಡುವಂತ ಕೆಲಸವನ್ನ ಸಮಾಜದ ಎಲ್ಲ ಮಂದಿ ಮಾಡಿದಾಗ ಅದು ವ್ಯಾಪಕ ಆದೀತು ಅಂತ ನನ್ನ ಅನಿಸಿಕೆ. ಓಕೆ, ಇನ್ನು ಬಹುಶಃ ಒಂದು ಉತ್ತಮವಾದ ವಿಚಾರವನ್ನು ತಾವು ಹೇಳಿದ್ರಿ. ಯಕ್ಷಗಾನ ಅನ್ನುವಂಥದ್ದು ಭಾಷೆಯ ಉಳಿವಿಗೆ, ಕನ್ನಡದ ಉಳಿವಿಗೆ ಬಹಳಷ್ಟು ಕೊಡುಗೆಯನ್ನು ಕೊಡ್ತಾ ಇದೆ. ಅಂದ್ರೆ ಹೊಸತಾಗಿ ಬರುವಂತಹ ಯುವ ಕಲಾವಿದರು ಕೂಡ ಅದನ್ನೇ ಅನುಕರಣೆ ಮಾಡುವಂತಹ ಕಾರಣ ಅದು ಪೀಳಿಗೆಯಿಂದ ಪೀಳಿಗೆಗೆ ಮುಂದುವರಿಬಹುದು ಅನ್ನುವಂಥ ಒಂದು ಉತ್ತಮ ಅಂಶವನ್ನು ಕೂಡ ನಾವಲ್ಲಿ ಗಮನಿಸಬಹುದು ಅನ್ನುವಂಥದ್ದು. ಇನ್ನು ರಾಜ್ಯೋತ್ಸವ ಆಚರಣೆಯನ್ನು ನಾವು ಗಮನಿಸ್ತಾ ಬರ್ತಾ ಇದ್ದೇವೆ. ಸರ್ ಹೇಳಿದ್ರಿ ತಾವು ಯಾಕಾಗಿ ಆಚರಣೆ ಬನ್ನುವಂಥದ್ದು, ಆದ್ರೆ ಅದರ ಒಂದು ಮೂಲ ಉದ್ದೇಶದ ಒಂದು ವಿಚಾರಕ್ಕೆ ಬಂದ್ರೆ ಈ ಬಗ್ಗೆ ಕನ್ನಡವನ್ನೇ ನಿತ್ಯ ಉಸಿರಾಡ್ತಾ ಇರುವಂತವರಿಗೆ ಎಷ್ಟರ ಮಟ್ಟಿಗೆ ಒಂದು ಸಮಾಧಾನ ಇದೆ, ಅಥವಾ ಮೂಲ ಆಶಯಗಳಿಗೆ ತಕ್ಕ ಹಾಗೆ ಆಚರಣೆ ಆಗ್ತಾ ಇದೆಯಾ, ಅಥವಾ ಅಲ್ಲೊಂದು ಕೆಲವೊಂದಷ್ಟು ಬದಲಾವಣೆಗಳೇನಾದ್ರೂ ಆಗಬೇಕಾ ಅನ್ನುವಂಥದ್ದು ಈ ದಿಸೆಯಲ್ಲಿ ಹೇಳೋದಿದ್ರೆ ತಮ್ಮಿಂದ ಆರಂಭಿಸ್ತಾರೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕನ್ನಡ ಒಂದು ಅಳಿವಿನಂಚಿಗೆ ಬಂದಿದೆ ಅಂತ ಹೇಳಿದ್ರು ಸಹ ಪ್ರಾಯಶಃ ತಪ್ಪಾಗ್ಲಿಕ್ಕಿಲ್ಲ. ಕನ್ನಡ ಉಳಿದಿದೆ ಅಂತ ಹೇಳಿದ್ರೆ ಈಗಾಗಲೇ ಉದಯ್ ಕುಮಾರ್ ಅವರು ಹೇಳಿದಾಗೆ ಅದು ಯಕ್ಷಗಾನ ಕಲೆಯಲ್ಲಿ ಇರಬಹುದು ಅಥವಾ ಕೆಲವೊಂದು ಸಾಹಿತಿಗಳ ಪುಸ್ತಕದ ರೂಪದಲ್ಲಿ ಕನ್ನಡವನ್ನು ಉಳಿಸುವ ಬೆಳೆಸುವ ಪ್ರಯತ್ನ ನಿರಂತರ ನಡೀತಾ ಇದೆ. ಆದ್ರೆ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಂಗ್ಲಿಷ್ ವ್ಯಾಮೋಹ ಬಹಳಷ್ಟು ಮಂದಿಗೆ ಇಂಗ್ಲಿಷ್ನ ಕಡೆಗೆ ಒಲವು ಜಾಸ್ತಿಯಾಗಿ ಎಲ್ಲ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿತಾ ಇದ್ದಾರೆ. ಕೆಲವೊಂದು ಬಾರಿ ಅನಿವಾರ್ಯವೂ ಕೂಡ ಹೌದು.
ಆದರೆ ಇಂಗ್ಲಿಷನ್ನ ಕಲಿಯುವುದರ ಜೊತೆಗೆ ಕನ್ನಡದಲ್ಲಿ ಸಂಭಾಷಣೆ ಮಾಡುವಂಥದ್ದು, ಕನ್ನಡವನ್ನ ಕಲಿಯುವಂಥದ್ದು ಇದು ಕೂಡ ಬಹಳ ಪ್ರಾಮುಖ್ಯತವಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಮಾನ್ಯ ಸುನಿಲ್ ಕುಮಾರ್ ಅವರು ಈ ವರ್ಷ ವಿಶೇಷವಾಗಿ ಕೋಟಿಕಂಠ ಗಾಯನ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿ ಆಗಿದೆ ಅದು. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ವಿಶ್ವದ ಯಾವುದೇ ಭಾಗದಲ್ಲಿರುವಂತಹ ಕನ್ನಡಿಗರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಹಾಗೂ ಕನ್ನಡದ ಕಂಪನ್ನ ಪಸರಿಸುವ ನಿಟ್ಟಿನಲ್ಲಿ, ಬೆಳೆಸುವ ನಿಟ್ಟಿನಲ್ಲಿ ಈ ಹಾಡನ್ನು ಹಾಡಬೇಕು, ಅವರ ಕೋಟಿಕಂಠ ಗಾಯನದಲ್ಲಿ ಭಾಗಿಯಾಗಬೇಕಂತೇಳಿ. ಉದ್ದೇಶ ಇಷ್ಟೇ, ಕನ್ನಡ ಮತ್ತೆ ಚಿಗುರಿ ಮತ್ತೆ ಸದೃಢವಾಗಬೇಕು. ಈ ಭಾಷೆ 2500 ವರ್ಷಗಳ ಸುದೀರ್ಘ ಇತಿಹಾಸ ಇರುವಂತಹ ಕನ್ನಡ ಭಾಷೆ ಯಾವುದೇ ರೀತಿಯಲ್ಲಿ ಅಳಿವಿನಂಚಿಗೆ ಹೋಗಬಾರದು, ಅದು ಬೆಳಿಬೇಕೆಂಬ ಒಂದು ಮಹದಾಶೆಯಲ್ಲಿ ಈ ಕೋಟಿಕಂಠ ಗಾಯನವನ್ನು ಏರ್ಪಾಡು ಮಾಡಿದ್ದಾರೆ. ಇದೇ ರೀತಿಯಲ್ಲಿ ಕನ್ನಡ ಪ್ರತಿಯೊಬ್ಬರ ಕರ್ನಾಟಕ ರಾಜ್ಯದಲ್ಲಿರುವವರು ಎಲ್ಲರೂ ಈ ಕೋಟಿಕಂಠ ಗಾಯನದಿಂದ ಪ್ರಭಾವಿತರಾಗಿ ಕನ್ನಡಕ್ಕೆ ಒತ್ತನ್ನು ಕೊಡುವಂತ ಒಂದು ಕೆಲಸ ಆಗಿದೆ ಅಂತ ಹೇಳಿಕ್ಕೆ ನಾನು ಹೇಳ್ತಾ ಇದ್ದೇನೆ. ಓಕೆ ಸರ್, ತಾವು ಹೇಳುವಂಥದ್ದು. ನನ್ನ ಪ್ರಕಾರ ನಮ್ಮ ಕನ್ನಡ ಭಾಷೆಯ ಆಧಾರದಲ್ಲಿ ನಮ್ಮ ರಾಜ್ಯದ ರಚನೆಗಾಗಿ ಆರಂಭಗೊಂಡಂತ ಹೋರಾಟ, ಆ ಸಂದರ್ಭದಲ್ಲಿ ಈ ಮುಖ್ಯವಾಗಿ ನಾವು ಈ ರಾಜ್ಯೋತ್ಸವವನ್ನು ಆಚರಿಸುವಂತ ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಹಾಕಿಕೊಳ್ಳುವಂತ ಅಗತ್ಯ ಇದೆ. ಅಂದರೆ ಈ ಕನ್ನಡ ರಾಜ್ಯೋತ್ಸವವನ್ನು ಯಾಕೆ ಆಚರಿಸ್ತಾ ಇದ್ದೇವೆ, ಅದರ ಹಿನ್ನೆಲೆ ಏನು ಮತ್ತು ಅದರ ಮಹತ್ವ ಏನು ಅಂತ. ಯಾಕಂದ್ರೆ ಆ ಮಹತ್ವ ನಮಗೆ ಅರ್ಥ ಆದರೆ ಮಾತ್ರ ನಾವು ಅದಕ್ಕೆ ಬೆಲೆ ಕೊಡುವಂಥದ್ದು. ಯಾಕಂದ್ರೆ ಈಗ ಇದರ ಬಗ್ಗೆ ಕಷ್ಟದ ಅರಿವಿದ್ದರೆ ಮಾತ್ರ ಅವನಿಗೆ ಆ ಕಷ್ಟ ಅಂದರೆ ಏನು ಅಂತ ಅರ್ಥ ಆಗುವಂಥದ್ದು. ಒಂದು ಮಾತಿದೆ, ದ ವ್ಯಾರರ್ ಎಲೋ ನೋಸ್ ವ್ಯಾರ್ ದ ಶೂ ಪಿಂಚಸ್ ಅಂತ. ಅಂದ್ರೆ ನಾವು ಹೊಸ ಚಪ್ಪಲಿ ಹಾಕಿದಾಗ ಒಂದು ಚಿಕ್ಕ ರೀತಿಯ ಒಂದು ಗಾಯ ಆಗಿರ್ತದೆ, ಅದು ಬೇರೆಯವರಿಗೆ ಅದು ಅತ್ಯಂತ ಒಂದು ಚಿಕ್ಕ ಗಾಯ, ಆದರೆ ಅದನ್ನು ಯಾರು ಹಾಕಿಕೊಂಡಿದ್ದಾನೆ ಅವನಿಗೆ ಅದರಿಂದ ಆಗುವಂತ ನೋವು ಅದು ಅತ್ಯಂತ ಹೆಚ್ಚಿನ ನೋವು. ಹಾಗೆಯೇ ಈ ಹೋರಾಟದ ಹಿನ್ನೆಲೆ ಏನು ಅಂತ ಯಾರಿಗೆ ಅರ್ಥ ಆಗ್ತದೆ ಅವನಿಗೆ ಮಾತ್ರ ಗೊತ್ತು. ಅಂದ್ರೆ ಈ ಕನ್ನಡ ರಾಜ್ಯೋತ್ಸವವನ್ನು ನಾವೀಗ ಆಚರಿಸ್ತಾ ಇರುವಾಗ ಇದಕ್ಕೆ ಎಷ್ಟು ಶ್ರಮ ಪಟ್ಟಿದ್ದಾರೆ ಮತ್ತು ಅದರ ದೀರ್ಘ ಹೋರಾಟಕ್ಕೆ ಎಷ್ಟು ಜನ ತಮ್ಮ ಎಲ್ಲವನ್ನೂ ಸರ್ವಸ್ವವನ್ನು ಕಳ್ಕೊಂಡಿದ್ದಾರೆ, ಅದರ ಮಹತ್ವ ಏನು ಅಂತ ಅದನ್ನು ತಿಳ್ಕೊಂಡರೆ ಮಾತ್ರ ನಮಗೆ ಅರ್ಥ ಆಗುವಂಥದ್ದು. ಇನ್ನೊಂದು ರೀತಿಯಲ್ಲಿ ಈ ಕನ್ನಡ ರಾಜ್ಯೋತ್ಸವಕ್ಕೆ ಅಂದ್ರೆ ಕನ್ನಡ ರಾಜ್ಯದ ಉದಯಕ್ಕೆ ಸಂಬಂಧಪಟ್ಟಂತ ಕನ್ನಡ ಏಕೀಕರಣ ಚಳವಳಿ ಅದು ಬರೇ ಭಾಷೆಗೆ ಮಾತ್ರ ಆರಂಭಗೊಂಡಂತ ಚಳವಳಿ ಅಲ್ಲ. ಅದು ಕನ್ನಡ ಭಾಷೆ ಮತ್ತು ಸಾಹಿತ್ಯ ಸಂಸ್ಕೃತಿಯನ್ನು ಉಳಿಸುವುದರ ಒಟ್ಟಿಗೆ ಭಾಷೆಗೆ ನಿಕಟವಾದಂತ ಸಂಪರ್ಕವುಳ್ಳಂಥದ್ದು ಶಿಕ್ಷಣ ವ್ಯವಸ್ಥೆ. ನಮ್ಮ ಈ ರಾಜ್ಯದ ಶಿಕ್ಷಣ ವ್ಯವಸ್ಥೆಯನ್ನು ಭಾಷೆಯೊಟ್ಟಿಗೆ ನೇರವಾಗಿ ಸಂಪರ್ಕಿಸಿಕೊಂಡು ಅದನ್ನು ಸುಧಾರಿಸುವಂಥದ್ದು. ಅದಕ್ಕೆ ಇನ್ನೂ ಹತ್ತಿರ ಇರುವಂತಹದ್ದು ಉದ್ಯೋಗ, ಸಾಮಾಜಿಕ ಸ್ಥಾನಮಾನ, ಆರ್ಥಿಕ ಸ್ಥಾನಮಾನ, ಇವೆಲ್ಲವನ್ನೂ ಕೂಡ ಸುಧಾರಿಸುವಂತದಕ್ಕಾಗಿ ಕರ್ನಾಟಕ ಏಕೀಕರಣ ಚಳುವಳಿ ಆರಂಭ ಆಗಿರುವಂತದ್ದು. ಅಂದ್ರೆ ಅದರ ಮುಖ್ಯ ಮೂಲ ಉದ್ದೇಶ ಅದು. ಅಂದ್ರೆ ಅದರ ಚಳುವಳಿಯ ಹಿಂದೆ ಯಾರಿದ್ದರು ಈ ಎಲ್ಲವೂ ಕೂಡ ಅವರ ಮುಖ್ಯ ಮೂಲ ಉದ್ದೇಶ. ಆದರೆ ಈಗ ಆ ನಂತರ ಅಂದ್ರೆ ಕನ್ನಡ ಮೈಸೂರು ರಾಜ್ಯದ ಉದಯ 56ಕ್ಕೆ ಆಯಿತು. ಆದರೆ 1973ಕ್ಕೆ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಅಂತ ಪುನರ್ನಾಮಕರಣ ಮಾಡಿ ನಾವು ಕರ್ನಾಟಕ ರಾಜ್ಯ ಅಂತ ಆಯಿತು. ಆ ನಂತರದಿಂದ ಈ ದಿನದ ತನಕ ಬೇಕಾದಷ್ಟು ಸುಧಾರಣೆಗಳಾಗಿವೆ, ಬೆಳವಣಿಗೆಗಳಾಗಿವೆ. ಅದು ಕನ್ನಡ ಭಾಷೆಯ ಅನುಷ್ಠಾನ ಇರ್ಬೋದು, ಅಥವಾ ಸಾಹಿತ್ಯ ಇರ್ಬೋದು, ಅಥವಾ ಸಂಸ್ಕೃತಿ ಇರ್ಬೋದು, ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಹಳಷ್ಟು ಸುಧಾರಣೆ ಆಗಿದೆ. ಆದರೆ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವಂತ ಈ ಸಂದರ್ಭದಲ್ಲಿ ಈ ಆಗಿರುವಂತ ಸುಧಾರಣೆಗಳು ಸಾಕ, ಅಥವಾ ಇನ್ನು ಮುಂದೆ ಏನು ಆಗ್ಬೇಕು ಎಂಬಂತ ಚಿಂತನೆಗೆ ಈ ಆಚರಣೆ ಆ ಚಿಂತನೆಗೆ ನಮ್ಮನ್ನು ಹಚ್ಚುತ್ತದ ಎಂಬಂತ ಯೋಚನೆಯನ್ನು ನಾವು ಮಾಡಬೇಕು. ನನ್ನ ಪ್ರಕಾರ ಇನ್ನೂ ಕೂಡ ಈ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟು ಇನ್ನೂ ಕೂಡ ಬಹಳಷ್ಟು ಸುಧಾರಣೆಗಳು ಆಗ್ಬೇಕು, ಅಂದ್ರೆ ಬೆಳವಣಿಗೆಗಳು ಆಗ್ಬೇಕು. ಅದರ ಒಟ್ಟಿಗೆ ಸ್ವಲ್ಪ ನಾವು ಜಾಗ್ರತೆಯನ್ನು ಕೂಡ ವಹಿಸಿಕೊಳ್ಬೇಕು. ಯಾಕಂದ್ರೆ ಈಗಿನ ಆಧುನಿಕ ಯುಗದ ಬೇರೆ ಬೇರೆ ವಿಚಾರದ
ಪರಿಣಾಮವಾಗಿ ನಮ್ಮ ಸಾಹಿತ್ಯಿಕವಾದ ಸಾಂಸ್ಕೃತಿಕವಾದಂತ ಒಂದೊಂದು ಕೊಂಡಿಗಳು ಕಳಚಿ ಹೋಗ್ತಾ ಇದೆ. ಆ ಒಂದು ಕೊಂಡಿ ಕಳಚಿ ಹೋದಾಗ ಅದಕ್ಕೆ ಸಂಬಂಧಪಟ್ಟ ಒಂದು 10-50 ಶಬ್ದಗಳು ಅದು ಬಿಟ್ಟು ಹೋಗ್ತದೆ. ನಾವು ತುಳುವಿನ ಸಂಬಂಧಪಟ್ಟ ನೋಡ್ಬೋದು, ನಮ್ಮಲ್ಲಿ ಏತ ನೀರಾವರಿ ಅಂತ ನಮ್ಮ ಈ ಹಳ್ಳಿಗಳಲ್ಲಿ ಇತ್ತು. ಆದ್ರೆ ಈಗ ಏತ ಅಂತ ಇಲ್ಲ. ಆ ಏತಕ್ಕೆ ಸಂಬಂಧಪಟ್ಟ 50 ಶಬ್ದಗಳಿವೆ. ಬರೇ ಏತ ಅಂತ ಒಂದು ಬಿಟ್ಟು ಹೋಯಿತು. ಅಂದ್ರೆ ತುಳುವಿನ ಆ ಇದರಿಂದ ಡಿಕ್ಷನರಿಯಿಂದ 50 ನಿಘಂಟಿಂದ 50 ಶಬ್ದಗಳು ಹೊರಟು ಹೋಯಿತು. ಹಾಗೆ ನಮ್ಮ ಕನ್ನಡ ಸಂಸ್ಕೃತಿ ಇದರಿಂದ, ಅಥವಾ ನಮ್ಮ ಯಾವುದೋ ಒಂದು ಆಚರಣೆ, ಕನ್ನಡಕ್ಕೆ ಸಂಬಂಧಪಟ್ಟ ಆಚರಣೆ, ಅದರಿಂದ ಒಂದೊಂದು ಕೊಂಡಿಗಳು ಅಂದ್ರೆ ಆಧುನಿಕ ಯುಗದ ನೇರವಾದ ಪರಿಣಾಮದಿಂದಾಗಿ ಅದು ಬಿಟ್ಟು ಹೋದಾಗ ಅದೆಲ್ಲವೂ ಕೂಡ ಕಳಚಿ ಹೋಗ್ತದೆ. ಅದನ್ನೇ ನಾವು ಯಾವಾಗ ಅದು ಕಳಚಿ ಹೋಗ್ತಾ ಇರ್ತದೆ ಅದನ್ನು ನಾವು ಭಾಷೆ ಸಾಯ್ತಾ ಹೋಗ್ತಾ ಇದೆ ಅಂತ ಹೇಳುವಂಥದ್ದು. ಅಂದ್ರೆ ಈಗ ಒಂದು ಹೊತ್ತಿಗೆ 3200 ಭಾಷೆಗಳು ನಮ್ಮ ದೇಶದಲ್ಲಿತ್ತು, ಭಾಷೆ ಮತ್ತು ಉಪಭಾಷೆಗಳು. ಆದ್ರೆ ಈಗ ಬಹಳಷ್ಟು ಭಾಷೆಗಳು ಕಡಿಮೆ ಆಗಿದೆ, ನಾಶದ ಅದು ಹಂತದಲ್ಲಿದೆ, ಈಗ ಅಂಚಿನಲ್ಲಿವೆ. ಈಗ ಕನ್ನಡವೂ ಕೂಡ ಹಾಗೆ. ನಾವಂದ್ರೆ ಒಂದು ಕಡೆಯಲ್ಲಿ ಆಚರಣೆ ಮಾಡುದು ಮಾತ್ರ ಅಲ್ಲ, ಅದು ನಶಿಸಿ ಹೋಗದ ರೀತಿಯಲ್ಲಿ ನಾವು ಅದನ್ನು ಉಳಿಸ್ಲಿಕ್ಕೆ ನಾವು ಅದಕ್ಕೆ ಬೇಕಾದಂತ ಪ್ರಿಕಾಷನ್ ಏನಿದೆ ಅದನ್ನು ನಾವು ತಕೊಳ್ಳುವ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕು. ಇದು ನನ್ನ ಪ್ರಕಾರ ಅಲ್ಲಿ ಕೆಲವೊಂದು ಮುಖ್ಯವಾದಂತ ಕ್ರಮ ಸರ್ಕಾರ ಮತ್ತು ಸಾರ್ವಜನಿಕರು ತಕೊಳ್ಳುವಂತ ಅವಶ್ಯಕತೆ ಇದೆ. ಕೇವಲ ಒಂದು ಸಂಘಟನೆಗಳು ಅಥವಾ ಯಾರು ಹೋರಾಟಗಾರರು ಮಾತ್ರ ಮಾಡ್ಲಿಕ್ಕೆ ಅಲ್ಲ. ಅದಂದ್ರೆ ಎಲ್ಲ ಜನರು ಒಟ್ಟು ಸೇರಿಕೊಂಡು ಮಾಡಿದಾಗ ಮಾತ್ರ ಆ ಕಾರ್ಯ ಯಶಸ್ವಿ ಆಗ್ತದೆ. ಖಂಡಿತ. ಅಂದ್ರೆ ಬಹುಶಃ ಬೆಳೆಸುವುದಕ್ಕಿಂತ ಮೊದಲು ಉಳಿಸಿಕೊಳ್ಳುವಂತದ್ದು ಮುಖ್ಯ, ಅನಿವಾರ್ಯತೆ ಜಾಸ್ತಿ ಇದೆ ಅನ್ನುವಂಥದ್ದು. ಸರ್, ಈಗ ಒಂದಷ್ಟು ಸವಾಲುಗಳನ್ನು ಕೂಡ ಇಲ್ಲಿ ಪ್ರಸ್ತುತಪಡಿಸಿದ್ರು. ತಾವು ಗಮನಿಸಿದ ಹಾಗೆ ಕನ್ನಡ ಎದುರಿಸ್ತಾ ಇರುವಂತಹ ಸವಾಲುಗಳು ಏನನ್ನುವಂಥದ್ದು? ಭಾಷಾವಾರು ರಾಜ್ಯ ರಚನೆಯಾದಂತ ಹಿನ್ನೆಲೆಯನ್ನ ಬಹಳಷ್ಟು ಒತ್ತಿ ಪ್ರಭಾಕರ್ ಅವರು ಹೇಳಿದರು. ನಾವು ಈ ಸಂದರ್ಭದಲ್ಲಿ 2 ರಾಜ್ಯಗಳ ಒಂದು ಭಾಷಾಭಿಮಾನವನ್ನ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಪಕ್ಕದ ತಮಿಳುನಾಡಿನ ಜನತೆಯ ತಮಿಳು ಭಾಷೆಯ ಮೇಲಿನ ಅಭಿಮಾನ, ಕೇರಳದ ಜನತೆಯ ಮಲಯಾಳ ಭಾಷೆಯ ಮೇಲಿನ ಅಭಿಮಾನ. ಅವರದ್ದು ಎಷ್ಟು ಅಭಿಮಾನ ಇದೆ ಅಂತ ಹೇಳಿದ್ರೆ, ಅವರು ಜಗತ್ತಿನ ಯಾವುದೇ ಭಾಷೆಯನ್ನು ಕಲಿತರೂ ಕೂಡ ಅವರು ಇಂತಹ ಮೂಲ ಭಾಷಿಗರು ಅಂತ ಹೇಳಿಕೊಂಡು ಛಾಪು ಒತ್ತುವಷ್ಟು ಅದು ಅವರಲ್ಲಿ ರಕ್ತಗತವಾಗಿದೆ. ನಮ್ಮಲ್ಲಿ ಕನ್ನಡಿಗರಲ್ಲಿ ಒಂದಷ್ಟು ಉದಾರತೆ ಇದೆ. ಯಾವುದು ಪರಭಾಷಿಕ ಬಂದರೂ ಕೂಡ ನಾವು ಅವನ ಭಾಷೆ ತಿಳಿಯದಿದ್ರೂ ಕೂಡ ತಿಳಿಯುವ ರೀತಿಯಲ್ಲಿ ಆ ಭಾಷೆಯಲ್ಲಿ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಯತ್ನಿಸ್ತೇವೆ. ನಾವು ಅವನನ್ನು ಗೌರವಿಸ್ತಾ ಇದ್ದೇವೆ ಅಂತ ಅಂದುಕೊಳ್ಳೋಣ. ನಮ್ಮದದು ಉದಾರತೆ ಅಂತ ನನ್ನ ಅನಿಸಿಕೆ. ಇಲ್ಲಿಗೆ ಕನ್ನಡ ನಾಡಿಗೆ ಬಂದ ಯಾವ ವ್ಯಕ್ತಿಗೂ ಭಾಷೆಯ ಕಾರಣದಿಂದ ಸಮಸ್ಯೆ ಆದದಿಲ್ಲ. ಅದೇ ನಾವು ತಮಿಳುನಾಡಿಗೆ ಹೋದ್ರೆ ಭಾಷೆ ತಿಳಿಯದೆ ಒಂದು ಹೆಜ್ಜೆ ಮುಂದೆ ಇಡ್ಲಿಕ್ಕೆ ಆಗೋದಿಲ್ಲ. ಇದು ಬಸ್ಸಿನ ಬೋರ್ಡ್ಗಳು ಕೂಡ ತಮಿಳು ಭಾಷೆಯಲ್ಲೇ ಇರ್ತದೆ, ಯಾವ ಭಿತ್ತಿ ಪತ್ರಗಳು ಕೂಡ ತಮಿಳು ಭಾಷೆಯಲ್ಲೇ ಇರ್ತದೆ. ಅಲ್ಲಿನ ಅನ್ಯ ಭಾಷೆಗಳಿಗೆ ಮಾನ್ಯತೆ ಇಲ್ಲ. ನಮ್ಮಲ್ಲಿ ಅಷ್ಟು ಕಾಠಿಣ್ಯತೆ ಇಲ್ಲ, ನಮ್ಮಲ್ಲಿ ಔದಾರ್ಯತೆ ಇದೆ, ಸಂತೋಷ. ಅದೇ ನಮ್ಮ ದೌರ್ಬಲ್ಯ ಆಗಿರಬಾರದು ಅನ್ನೋದು ನನ್ನ ಆಶಯ. ಈಗಾಗಲೇ ತುಂಬಾ ಕಡೆಯಿಂದ ಅಧಿಕಾರಿಗಳು ಬಂದಿರ್ತಾರೆ, ಅವರು ಕನ್ನಡವನ್ನೇ ಕಲಿಬೇಕು, ಕನ್ನಡದಲ್ಲೇ ಸೂಚನೆಗಳನ್ನ ಆದೇಶಗಳನ್ನು ನೀಡಬೇಕು ಅನ್ನುವಂತ ಆಶಯ ಇದೆ. ಜೊತೆಗೆ ಅವರ ಕಡೆಯಿಂದ ನಮಗೀಗ ಬ್ಯಾಂಕ್ಗಳಲ್ಲಾಗಲಿ ತುಂಬಾ ಸರ್ಕಾರಿ ಕಚೇರಿಗಳಲ್ಲಿ ಅನ್ಯ ಭಾಷಿಗರು ಆಗಮಿಸಿದ್ದಾರೆ. ಬಟ್ ಅವರಿಗೆ ಕನ್ನಡದ ಗಂಧ ಗಾಳಿ ಗೊತ್ತಿಲ್ಲ. ಕನಿಷ್ಠ ಒಂದಿಬ್ಬರನ್ನು ಒಂದು ಕಚೇರಿಗೆ ಹಾಕ್ಲಿ, ಅವರನ್ನ ಆಯಾಯ ಭಾಗದ ಭಾಷೆಗಳನ್ನ ಕಲಿಯುವುದಕ್ಕೆ ಪ್ರೇರಣೆ ಕೊಡ್ಲಿ. 70-80 ಮಂದಿ ಅದೇ ಅನ್ಯ ಭಾಷಿಗರನ್ನೇ ಹಾಕಿದ್ದೆ ಆದ್ರೆ ಇಲ್ಲಿನ ಮಂದಿಗೆ ಸೇವೆ ಸಿಗುವುದು ಹೇಗೆ? ಮಾತನಾಡ್ಲಿಕ್ಕೂ ಆಗೋದಿಲ್ಲ, ಸಂವಹನ ಮಾಡ್ಲಿಕ್ಕೂ ಆಗೋದಿಲ್ಲ, ಸಮಸ್ಯೆಗಳನ್ನು ಹೇಳಿಕೊಳ್ಳಿಕ್ಕೂ ಆಗೋದಿಲ್ಲ. ಇಂತೆಲ್ಲ ಸೂಕ್ಷ್ಮತೆಗಳಿದೆ. ಈ ದೃಷ್ಟಿಯಿಂದ ಸರ್ಕಾರ ಕನ್ನಡ ನಾಡಿನಲ್ಲಿ ಕನ್ನಡ ತಿಳಿದಂತ 80 ಮಂದಿ ಒಂದೊಂದು ಕಚೇರಿಯಲ್ಲಿ ಇಟ್ಟುಕೊಳ್ಳುವಾಗ ನೋಡ್ಲೇಬೇಕು. ಎಲ್ಲರನ್ನೂ ತಂದು ಹಾಕಿಕೊಂಡು ಇಲ್ಲಿನ ಜನತೆಗೆ ಸಮಸ್ಯೆ ಉಡಬಾರದು. ಈ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿದಲ್ಲಿ ನಾವು ಕನ್ನಡ ಕಲ್ತವರು ಎಲ್ಲೋ ಒಂದು ತೃತೀಯ ದರ್ಜೆಯ ನಾಗರಿಕರೋ ಅನ್ನುವಂತ ಒಂದು ಫೀಲಿಂಗ್ಸ್ ಬಂದು ಬಿಡ್ತದೆ. ಅವನು ಕೂಡ ಅವನಿಗೆ ಪಾಪ ಕನ್ನಡ ಗೊತ್ತಿರೋದಿಲ್ಲ, ಅವೇನೋ ಹಿಂದಿಯಲ್ಲೋ ಇಂಗ್ಲಿಷ್ನಲ್ಲೋ ಮಾತನಾಡ್ತಾನೆ. ನಮ್ದೊಂದು ಮಾನಸಿಕತೆ ಇದೆ, ಇಂಗ್ಲಿಷ್ ಬಂದವನೇ ದೇವಲೋಕದಿಂದ ಬಂದವನು ಅಂತ. ಹಾಗಾಗಿ ಎಲ್ಲೋ ನಮಗೆ ಅಲ್ಲಿಗೆ ಹೋಗ್ಲಿಕ್ಕೆ ಭಯ ಆಗುವಂತ ಒಂದು ಕೀಳರಿಮೆಯ ಒಂದು ಬಾಧೆ ಕಾಡುವಂತ ಸಂಭವ ಇದೆ. ಹಾಗಾಗಿ ಆ ದೃಷ್ಟಿಯಿಂದ ನಮ್ಮಲ್ಲಿ ಕನ್ನಡ ಭಾಷೆಯನ್ನ ವ್ಯಾಪಕಗೊಳಿಸುವ ಸಲುವಾಗಿ
ನಾವೊಂದು ಯೋಜನಾಬದ್ಧವಾಗಿ ಆಡಳಿತಾತ್ಮಕವಾಗಿ ಯೋಜನಾಬದ್ಧವಾದ ನೀತಿಯನ್ನ ಅಳವಡಿಸಿಕೊಳ್ಳಬೇಕು. ಇನ್ನೊಂದು ಕನ್ನಡದ ಬಗೆಗೆ ಇವರು ಹೇಳಿದಾಗೆ ಮಕ್ಕಳಲ್ಲಿ ಕೇವಲ ಇವತ್ತು ನಾವು ಆಂಗ್ಲ ಮಾಧ್ಯಮವನ್ನ ತುಂಬಾ ಟೀಕಿಸುವಂತ ಸ್ಥಿತಿ ಇಲ್ಲ ಅಂತ ನನ್ನ ಅಧ್ಯಯನದಲ್ಲಿ ಕಂಡುಕೊಂಡದ್ದು. ಯಾಕಂದ್ರೆ ಈಗ SLC ಅಂಕಪಟ್ಟಿಯನ್ನ ಪರಿಶೀಲನೆಗೆ ತಕೊಂಡ್ರೆ ಕನ್ನಡದಲ್ಲಿ 125ಕ್ಕೆ 125 ಅಂಕ ಪಡೆಯುವ ಗರಿಷ್ಠ ಮಕ್ಕಳು ಆಂಗ್ಲ ಮಾಧ್ಯಮ ಶಾಲೆ ಮಕ್ಕಳೇ. ಕನ್ನಡ ಮಾಧ್ಯಮದಲ್ಲಿ ಕಲಿತ ಮಕ್ಕಳದ್ದು ಆ ಸಾಧನೆಗಳು ಸಂಖ್ಯಾ ನೆಲೆಯಲ್ಲಿ ಸ್ವಲ್ಪ ಕಡಿಮೆ ಇರುತ್ತದೆ. ಹಾಗಾಗಿ ಆಂಗ್ಲ ಮಾಧ್ಯಮದಲ್ಲಿ ಕಲಿತ ಕಾರಣ ಕನ್ನಡದಲ್ಲಿ ಅವ ಕಡಿಮೆನಾ ಇಲ್ಲ, ಆದ್ರೆ ಕನ್ನಡದಲ್ಲಿ ಹೇಗೆ ಅವ ಸಾಧಿಸಿದಾನೆ ಅನ್ನುವ ಬಗ್ಗೆ ಹೋದ್ರೆ ಪುಸ್ತಕದಲ್ಲಿ ಎಷ್ಟು ಬಂದಿದೆಯೋ ಅಷ್ಟೇ ಅವನಲ್ಲಿದೆ. ಅದಕ್ಕಿಂತ ಮಿಗಿಲಾಗಿ ಒಂದು ಪದವನ್ನ ಒಂದು ಸಂದರ್ಭದಲ್ಲಿ ಹೇಳಿದ್ದಲ್ಲಿ ಅವನಿಗೆ ಅದರ ಅರ್ಥ ಗೊತ್ತಿಲ್ಲ. ಈ ಸೂಕ್ಷ್ಮತೆ ಇದೆ. ಹಾಗಾಗಿ ಕನ್ನಡದ ಏನೊಂದು ಸೊಬಗಿದೆ, ಕನ್ನಡ ಭಾಷೆಯ ಒಳಗಿನ ಒಂದು ಬಾಂಧವ್ಯದ ನಂಟೇನಿದೆ ಅದನ್ನು ಬೆಸೆಯುವ ದೃಷ್ಟಿಯಲ್ಲಿ ಯಾವ ರೀತಿಯಲ್ಲಿ ಕನ್ನಡವನ್ನ ಟಚ್ ಕೊಡಬಹುದು. ಈಗ ಕುವೆಂಪು ಅವರು ಆಂಗ್ಲ ಭಾಷೆಯಲ್ಲೇ ಪಾಂಡಿತ್ಯವನ್ನು ಪಡೆದವರು, ಬಟ್ ಕನ್ನಡದಲ್ಲಿ ಅದ್ಭುತ ಸಾಹಿತಿಯಾಗಿ ಹೊರಹೊಮ್ಮಿದ್ದಾರೆ. ಹಾಗಾಗಿ ಭಾಷೆಯ ಮೇಲಿನ ಒಂದು ಲೋಪವನ್ನು ಉಲ್ಲೇಖ ಮಾಡುವುದಕ್ಕಿಂತಲೂ ಭಾಷಾಭಿಮಾನವನ್ನ ಬಿತ್ತರಿಸುವ ಕಾರ್ಯದಲ್ಲಿ ನಮ್ಮ ಪಾತ್ರ ಏನು, ಯಾವ ದೃಷ್ಟಿಯಿಂದ ನಾವು ಯೋಜನೆ ಇಟ್ಟರೆ ಯುವ ಮನಸ್ಸುಗಳನ್ನು ಗೆಲ್ಲಬಹುದು, ಆ ಕಡೆಗೆ ಹೆಜ್ಜೆ ಇಡಬಹುದು ಅನ್ನೋದರ ಬಗ್ಗೆ ಯೋಚನೆ ಮಾಡಿದ್ರೆ ಉತ್ತಮ ಅಂತ ನನ್ನ ಅನಿಸಿಕೆ. ಓಕೆ, ಅಂದ್ರೆ ಸ್ವಲ್ಪ ಇಚ್ಛಾಶಕ್ತಿ ಬೇಕಾಗ್ತದೆ. ಖಂಡಿತ ಆಡಳಿತಾತ್ಮಕವಾಗಿ ಪ್ರಧಾನವಾಗಿ ಬೇಕು. ಓಕೆ, ಇನ್ನು ಪರಿಷತ್ನ ಮೂಲಕ ಅಂದ್ರೆ ತಾಲೂಕು ಘಟಕದ ಮೂಲಕ ಆಗಿರುವಂತಹ ಒಂದಷ್ಟು ಕೆಲಸ ಕಾರ್ಯಗಳ ಬಗ್ಗೆ ಬೆಳಕು ಚೆಲ್ಲಿದ್ರಿ. ಇನ್ನು ಮುಂದಕ್ಕೆ ಆಗ್ಬೇಕಾದಂತ ಒಂದಷ್ಟು ಕೆಲಸಗಳು ಅಥವಾ ತಾವು ಯೋಜಿಸಿಕೊಂಡಿರುವಂತಹ ಕೆಲಸಗಳ ಬಗ್ಗೆ ಹೇಳೋದಿದ್ರೆ? ಈಗಾಗಲೇ ಪುತ್ತೂರು ನಗರದಲ್ಲಿ ಹಾಗೂ ಗ್ರಾಮ ವ್ಯಾಪ್ತಿಯಲ್ಲಿ ಬಹಳಷ್ಟು ಮಂದಿ ಯುವ ಸಾಹಿತಿಗಳಿದ್ದಾರೆ. ಇತ್ತೀಚಿನ ಲಾಕ್ಡೌನ್ನ ಬಳಿಕ ಈ ಫೇಸ್ಬುಕ್ಕಿನಲ್ಲಿ ಮತ್ತೆ ವಾಟ್ಸಪ್ಪಿನಲ್ಲಿ ಬರೆಯುವ ಹವ್ಯಾಸವನ್ನು ಹೊಂದಿರುವಂತಹ ಹವ್ಯಾಸಿ ಬರಹಗಾರರು ಕೂಡ ಇವತ್ತು ಸಾಹಿತಿಯಾಗಿ ಹೊರಹೊಮ್ಮಿದ್ದಾರೆ. ಅನೇಕ ಕೃತಿಗಳು ಪುಸ್ತಕ ರೂಪದಲ್ಲಿ ಹೊರಗೆ ಬಂದಿವೆ. ಆದ್ರೆ ಒಂದು ವಿಪರ್ಯಾಸ ಏನಂತ ಹೇಳಿದ್ರೆ, ಪುತ್ತೂರು ತಾಲೂಕಿನಲ್ಲಿ ಕೇವಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯತನ ಕೇವಲ 460 ಮಾತ್ರ. ಎಲ್ಲರೂ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡ್ತಾರೆ, ಆದ್ರೆ ಸಾಹಿತ್ಯ ಪರಿಷತ್ತಿನ ಸದಸ್ಯತನ ಇನ್ನೂ ಹೊಂದಿಲ್ಲ. ಈ ನಿಟ್ಟಿನಲ್ಲಿ ಎಲ್ಲ ಯುವ ಜನತೆ, ಯುವ ಸಾಹಿತಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯತನವನ್ನ ಪಡ್ಕೊಳ್ಬೇಕು ಅಂತ ಹೇಳುವಂಥದ್ದು ನಮ್ಮ ಇಚ್ಛೆ ಆಗಿದೆ. ಯಾಕಂತ ಹೇಳಿದ್ರೆ ಸದಸ್ಯತನ ಪಡ್ಕೊಂಡ್ರೆ ಮಾತ್ರ ನಾಳೆಯ ದಿನ ಇವತ್ತು ನಾನು ಯಾವ ವ್ಯವಸ್ಥೆಯಲ್ಲಿ ಅಥವಾ ನಾನು ಯಾವ ಹುದ್ದೆಯಲ್ಲಿದ್ದೇನೋ ಅದೇ ರೀತಿ ಯುವ ಜನತೆ ಕೂಡ ಇಲ್ಲಿ ಬರ್ಬೋದು, ಅಧ್ಯಕ್ಷರಾಗಬಹುದು. ತಾಲೂಕು ಮಟ್ಟದ ಮಾತ್ರ ಅಲ್ಲ, ರಾಜ್ಯ ಮಟ್ಟದಲ್ಲೂ ಕೂಡ ಅಧ್ಯಕ್ಷ ಸ್ಥಾನವನ್ನು ಹೊಂದಬಹುದು. ಅದರಿಂದಾಗಿ ಪುತ್ತೂರಿನಲ್ಲಿರುವಂತಹ ಆಸ್ಪಾಸ್ನಲ್ಲಿರುವಂತಹ ಎಲ್ಲ ಸಾಹಿತಿಗಳನ್ನ ನಾವು ಒಗ್ಗೂಡಿಸುವಂತ ಕೆಲಸವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಅದೇ ಸಾಹಿತ್ಯದ ನಡಿಗೆ ಗ್ರಾಮದ ಕಡೆಗೆ ಅಂತ ಹೇಳಿ ಅಲ್ಲಿಯ ಎಲ್ಲ ಸಾಹಿತಿಗಳನ್ನು ನಾವು ಸಮಗ್ರವಾಗಿ ಒಂದು ಸಾಹಿತಿಗಳ ಮಾಹಿತಿಯನ್ನು ಸಂಗ್ರಹ ಮಾಡುವಂತ ಯೋಜನೆ ಕೂಡ ಹಮ್ಮಿಕೊಂಡಿದ್ದೇವೆ. ಓಕೆ, ಈಗ ಸದಸ್ಯರಾಗಬೇಕು ಅನ್ನುವಂಥದ್ದು ತಾವು ಹೇಳಿದ್ರೆ ಈಗಾಗಲೇ ಅನೇಕರು ತೊಡಗಿಸಿಕೊಂಡಿದ್ದಾರೆ, ಆದ್ರೆ ಸದಸ್ಯರಾಗಿಲ್ಲ. ಏನು ಮಾಡಬೇಕು, ಯಾರನ್ನು ಸಂಪರ್ಕ ಮಾಡಬೇಕು? ಈಗ ಕನ್ನಡ ಸಾಹಿತ್ಯ ಪರಿಷತ್ನ ಸದಸ್ಯತನ ಪಡೆಯುವ ಒಂದು ಯೋಜನೆ ಬಹಳಷ್ಟು ಸರಳವಾಗಿದೆ. ಹಿಂದಿನ ದಿನಗಳಲ್ಲಿ ಅದಕ್ಕೆ ಅರ್ಜಿಯನ್ನ ನಾವು ಕೊಡಬೇಕಿತ್ತು. ಆದ್ರೆ ಈಗ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತ ಡಾಕ್ಟರ್ ಮಹೇಶ್ ಜೋಶಿ ಅವರು ಈಗ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡ ನಂತರ ಈಗ ಅದನ್ನ ನೇರವಾಗಿ ಆನ್ಲೈನ್ ಮೂಲಕ ಆ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಬಹುದು. ಇದು ಸದಸ್ಯತನದ ಶುಲ್ಕವು ಕೂಡ ಅತ್ಯಂತ ಕಡಿಮೆ ಮಾಡಿದ್ದಾರೆ. ಕೇವಲ 250 ರೂಪಾಯಿ ಸದಸ್ಯತನ ಶುಲ್ಕ ಇದೆ, ಜೊತೆಗೆ 150 ರೂಪಾಯಿ ಸ್ಮಾರ್ಟ್ ಕಾರ್ಡ್ ಅಂತ ಹೇಳುವಂತ ಒಂದು ಶುಲ್ಕ. ಒಟ್ಟಾರೆ 400 ರೂಪಾಯಿಯನ್ನ ಪಾವತಿ ಮಾಡಿದ್ರೆ ಆನ್ಲೈನ್ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯತನವನ್ನ ಪಡ್ಕೊಳ್ಬಹುದು. ಆ ಮೂಲಕ ಸಾಹಿತ್ಯ ಸೇವೆಯಲ್ಲಿ ತೊಡಗಿಸಿಕೊಳ್ಳಬಹುದು, ಸಂಘಟನಾತ್ಮಕ ಬಲದ ಮೂಲಕ. ಇನ್ನು ಸಾಹಿತ್ಯ ಕ್ಷೇತ್ರ ಅಥವಾ ಈಗ ತಮ್ಮ ಸಾಹಿತ್ಯ ಘಟಕಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಒಟ್ಟು ನಾಡು ನುಡಿಯ ಭಾಷೆಯ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕೆಲಸಗಳಾಗಬೇಕು ಅನ್ನುವಂಥ ಒಂದು ಭಾವನೆ ಇರ್ತದೆ. ತಾವು ಅಂದುಕೊಂಡ ಹಾಗೆ ಏನಾಗಬೇಕು ಸರ್, ನಮ್ಮ ಭಾಷೆ ಇನ್ನಷ್ಟು ಬೆಳಿಬೇಕು, ಉಳಿಬೇಕಂತಂದ್ರೆ? ಇದು ನನ್ನ ಪ್ರಕಾರ ನಾವು ಒಂದು ಕಡೆಯಲ್ಲಿ ಕನ್ನಡ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಸಂಭ್ರಮದಲ್ಲಿ ಇದ್ದೇವೆ. ಅದರ ಒಟ್ಟಿಗೆ ನಾವು ಈ ತಾಲೂಕು ಸಾಹಿತ್ಯ ಪರಿಷತ್ತು ಕೂಡ ಅದಕ್ಕೆ ಬೆಂಬಲದ ರೂಪದಲ್ಲಿ ಕಾರ್ಯನಿರ್ವಹಿಸುವ ಒಂದು ಘಟಕ. ಇಲ್ಲಿ ಮುಖ್ಯವಾಗಿ ನನ್ನ ಪ್ರಕಾರ ಈ
ಕನ್ನಡ ಭಾಷೆ ಮತ್ತು ಶಿಕ್ಷಣ ಅದಕ್ಕೆ ನೇರವಾದ ಸಂಬಂಧ ಇದೆ. ಇನ್ನೂ ಕೂಡ ಆ ಭಾಷೆಯ ಬಗೆಗಿನ ಗೊಂದಲ ಇನ್ನೂ ಕೂಡ ನಮ್ಮ ರಾಜ್ಯದಲ್ಲಿ ಬಗೆಹರಿದಿಲ್ಲ. ಈ ಭಾಷಾ ಗೊಂದಲ ಮುಂದುವರಿದಷ್ಟು ಶಿಕ್ಷಣ ವ್ಯವಸ್ಥೆ ಹಾಳಾದ ತಕ್ಷಣ ನಮ್ಮ ಅದು ಇಡೀ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳ ಮೇಲೆ ನೇರವಾದ ಪರಿಣಾಮ ಆಗುವಂಥದ್ದು. ಅಂದ್ರೆ ಈ ಭಾಷೆ ಮತ್ತು ಶಿಕ್ಷಣದ ನಡುವಿನ ಆ ಗೊಂದಲ ಮುಗಿಬೇಕು, ಸ್ವಲ್ಪ ಕಡಿಮೆ ಆಗ್ಬೇಕು ಅಥವಾ ಕೊನೆಗೊಳ್ಬೇಕು. ಮತ್ತೆ ಎರಡನೇದಾಗಿ ಈ ವಿದ್ಯಾರ್ಥಿಗಳಲ್ಲಿ ಅಥವಾ ಜನರಲ್ಲಿ, ಸಾಮಾನ್ಯ ಜನರಲ್ಲಿ, ಅಂದ್ರೆ ನಮ್ಮ ಇಡೀ ಸಾರ್ವಜನಿಕರಲ್ಲಿ ಒಂದು ಭಾಷೆಯ ಬಗ್ಗೆ ಅಥವಾ ಸಾಹಿತ್ಯದ ಬಗ್ಗೆ, ಅಂದ್ರೆ ಕನ್ನಡ ಸಾಹಿತ್ಯ ಭಾಷೆಯ ಬಗ್ಗೆ ಅಭಿಮಾನ ಮೂಡಬೇಕಿದ್ದರೆ ಅವರ ಓದುವಿಕೆ, ಅಂದ್ರೆ ಈಗ ಕೃತಿಗಳು, ಬೇರೆ ಬೇರೆ ಪುಸ್ತಕಗಳು, ಇದರ ಓದುವಿಕೆ ಕೂಡ ಹೆಚ್ಚಾಗಬೇಕು. ಈಗ ನಮ್ಮ ಕರ್ನಾಟಕ ಸರ್ಕಾರದ ಸಂಸ್ಕೃತಿ ಇಲಾಖೆ ಇರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಗಳಿರ್ಬೋದು, ಅವರು ಪ್ರತಿ ವರ್ಷ ಎಷ್ಟೋ ಸಾವಿರಾರು ಪುಸ್ತಕಗಳ, ಕನ್ನಡ ಪುಸ್ತಕಗಳ ಮುದ್ರಣ ಮಾಡ್ತಾರೆ. ಆದರೆ ಆ ಎಲ್ಲ ಪುಸ್ತಕಗಳು ಕೂಡ ನಮ್ಮ ಸರ್ಕಾರದ ಮುದ್ರಣಾಲಯದ ಒಳಗೆ ಗೋಡನಲ್ಲಿ ಉಳಿದು ಬಿಡ್ತವೆ. ಅದು ನಿಜವಾಗಿ ಯಾರು ಓದುಗರಿದ್ದಾರೆ ಅವರಿಗೆ ತಲುಪ್ತಾ ಇಲ್ಲ. ಈ ರಾಜ್ಯೋತ್ಸವದ ಸಂದರ್ಭದಲ್ಲಿ ನನ್ನ ಅನಿಸಿಕೆ ಏನಂದ್ರೆ, ಆ ಎಲ್ಲ ಕೃತಿಗಳು, ಪುಸ್ತಕಗಳು ಏನು ಕನ್ನಡದಲ್ಲಿ ಮುದ್ರಣಗೊಂಡಿವೆ ಸರ್ಕಾರದಿಂದ, ಆ ಎಲ್ಲ ಇಲಾಖೆಗಳು ಅದು ಅವರಿಗೆ ವಿತರಿಸಲಿಕ್ಕೆ ಕಷ್ಟ ಆದರೂ ಈಗ ನಮ್ಮ ಪ್ರತಿ ತಾಲೂಕಲ್ಲಿ ಸಾಹಿತ್ಯ ಪರಿಷತ್ತಿನ ಘಟಕಗಳಿವೆ. ಸಾಹಿತ್ಯ ಪರಿಷತ್ತಿನ ಘಟಕಗಳ ಮೂಲಕ ಅದನ್ನು ತಲುಪಿಸಬಹುದು. ಅಥವಾ ನಮ್ಮ ಸರಕಾರಿ ಶಾಲೆಗಳಿವೆ, ಹಿರಿಯ ಪ್ರಾಥಮಿಕ ಶಾಲೆ, ಪ್ರಾಥಮಿಕ ಶಾಲೆಗಳಿವೆ. ಆ ಶಾಲೆಗಳಿಗೆ ನೇರವಾಗಿ ಸರ್ಕಾರದಿಂದ ಅಲ್ಲಿಯ ಗ್ರಂಥಾಲಯಕ್ಕೆ ಪುಸ್ತಕ ಕೊಡ್ಬೋದು. ಅಥವಾ ನಮ್ಮ ಬೇರೆ ಬೇರೆ ಪಂಚಾಯತ್ಗಳಿವೆ, ಗ್ರಾಮ ಪಂಚಾಯತ್ಗಳಿವೆ. ಗ್ರಾಮ ಪಂಚಾಯತ್ ಈಗ ಬಹಳಷ್ಟು ಪಂಚಾಯತ್ಗಳು ಅವರು ಗ್ರಂಥಾಲಯಗಳನ್ನು ಆರಂಭ ಮಾಡಿದ್ದಾರೆ. ಸರ್ಕಾರ ಹೇಗೆ ಸಹ ಪಂಚಾಯತ್ಗಳಿಗೆ ಅಥವಾ ಸರ್ಕಾರಿ ಶಾಲೆಗಳಿಗೆ ಸರ್ಕಾರದಿಂದಲೇ ಅನುದಾನ ಬರುವಂಥದ್ದು. ಈ ಅನುದಾನದ ರೂಪದಲ್ಲಿ ಸರ್ಕಾರದಿಂದ ಮುದ್ರಣಗೊಳ್ಳುವಂತಹ ಎಲ್ಲ ಕೃತಿಗಳನ್ನು ಅಲ್ಲಿಗೆ ನೀಡಿದರೆ ಒಂದು ಆ ಸ್ಥಳೀಯವಾದ ಗ್ರಂಥಾಲಯ ವ್ಯವಸ್ಥೆ ಸುಧಾರಣೆಗೊಳ್ತದೆ. ಅದರ ಒಟ್ಟಿಗೆ ಒಂದಷ್ಟು ಜನರಿಗೆ ಓದುವಂತ ಅವಕಾಶ ಸಿಗ್ತದೆ. ಆ ರೀತಿಯ ಕೆಲಸ ಆಗಬೇಕು. ಮತ್ತೆ ಮೂರನೇದಾಗಿ, ಈಗ ನಾವು ಒಂದು ಇಂಗ್ಲಿಷ್ ಭಾಷೆಯನ್ನು ಉದ್ಯೋಗ ನೀಡುವ ಭಾಷೆ ಅಂತ ಹೇಳ್ತೇವೆ. ಹಾಗೆ ಕನ್ನಡ ಭಾಷೆಯನ್ನು ಕೂಡ ಒಂದು ಉದ್ಯೋಗ ನೀಡುವ ಭಾಷೆಯನ್ನಾಗಿ ಅದು ಏನು ಮಾರ್ಪಾಟು ಮಾಡಬೇಕು, ಆ ನಿಟ್ಟಿನಲ್ಲಿ ಪ್ರಯತ್ನ ಆಗಬೇಕು. ಮತ್ತು ನಾಲ್ಕನೇದಾಗಿ, ಕನ್ನಡ ಭಾಷೆಯ ಉಪಯುಕ್ತತೆಯನ್ನು ಇತರ ಭಾಷೆಯ ಹಾಗೆ ಹೆಚ್ಚಿಸುವಂತ ಪ್ರಯತ್ನ ಆಗಬೇಕು. ಮತ್ತೆ ಇನ್ನೊಂದು ಮುಖ್ಯವಾಗಿ ಏನಂದ್ರೆ, ಈಗ ಬಹಳಷ್ಟು ಜನರು ಜಾಲತಾಣಗಳು, ಸಾಮಾಜಿಕ ಜಾಲತಾಣಗಳಲ್ಲಿ ಬರೀತಾರೆ. ಅದರಲ್ಲಿ ಬರೆಯುವಾಗ ಹೆಚ್ಚಿನವರು ಏನೋ ತಪ್ಪು ಇಂಗ್ಲಿಷಲ್ಲೇ ಬರೀಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಈಗ ವಿದ್ಯಾರ್ಥಿಗಳಿರ್ಬೋದು, ಯುವಜನರಿಗೆ, ಅವರಿಗೆ ನಾವೊಂದು ತರಬೇತಿ ರೂಪದಲ್ಲಿ ಏನು ವ್ಯವಸ್ಥೆ ಮಾಡಬೇಕು. ನೀವು ಜಾಲತಾಣಗಳಲ್ಲಿ ಏನಾದರೂ ಒಂದು ವಿಷಯದ ಬಗ್ಗೆ ಬರೆಯುವಾಗ ಕನ್ನಡದಲ್ಲಿ ಅದರ ಬರವಣಿಗೆಯನ್ನು ಆರಂಭಿಸಿ ಕನ್ನಡದಲ್ಲಿ ಈ ರೀತಿಯಾಗಿ ಬರೆಯಿರಿ ಅಂತ ಅವರಿಗೆ ಒಂದು ರೀತಿಯ ತರಬೇತಿಯನ್ನು ಕೊಟ್ಟಾಗ, ಮುಖ್ಯವಾಗಿ ಈಗಿನ ಈ ಆಧುನಿಕ ಯುಗದಲ್ಲಿ ಜಾಲತಾಣಗಳಲ್ಲಿ ಈ ಜನರು ಬರವಣಿಗೆ ಎಷ್ಟು ಹೆಚ್ಚಾಗ್ತದೆ ಅದು ಅಷ್ಟು ಹೆಚ್ಚಿನ ಜನರಿಗೆ ತಲುಪುತ್ತದೆ. ಆ ರೀತಿಯ ಪ್ರಯತ್ನಗಳು ಆಗಬೇಕು. ಮತ್ತೊಂದು ಮುಖ್ಯವಾಗಿ ಆಗ್ಬೇಕಾಗಿರುವಂತ ಒಂದು ಕೆಲಸ ಏನಂದ್ರೆ, ಈಗ ಕನ್ನಡದಲ್ಲಿ ಅತ್ಯಂತ ಮೌಲಿಕವಾದಂತ ಗ್ರಂಥಗಳು, ಕೃತಿಗಳು ಪ್ರಕಟ ಆಗಿವೆ. ಆದರೆ ಈಗ ನಮ್ಮ ಬಹುಕಾಲದ ಬೇಡಿಕೆ ಇದೆ. ಇದನ್ನು ನಮ್ಮ ತಮಿಳು ಭಾಷೆಯಾಗೆ ಅದನ್ನು ಒಪ್ಪಿಕೊಂಡಿದ್ದಾರೆ, ನಮ್ಮ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ. ಆದರೆ ಇನ್ನೂ ಕೂಡ ಆ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸಗಳು ಇನ್ನೂ ಕೂಡ ಆಗಿಲ್ಲ. ನನ್ನ ಅನಿಸಿಕೆ ಏನಂದ್ರೆ, ಈ ಕನ್ನಡದಲ್ಲಿ ಏನು ಅತ್ಯಂತ ಮೌಲಿಕವಾಗಿ ಬರುವಂತ ಗ್ರಂಥಗಳು ಏನಿದೆ ಅದನ್ನು ಈ ಬರೇ ಇಂಗ್ಲಿಷಿಗೆ ಮಾತ್ರ ಅಲ್ಲ, ಈಗ ಬೇರೆ ಬೇರೆ ನಮ್ಮ ಪ್ರಪಂಚದ ಬೇರೆ ಬೇರೆ ಭಾಷೆಗಳಿವೆ. ಈಗ ಜರ್ಮನ್ ಭಾಷೆ ಇರ್ಬೋದು, ಸ್ಪ್ಯಾನಿಷ್ ಭಾಷೆ ಇರ್ಬೋದು ಅಂತ ಬೇರೆ ಬೇರೆ ಭಾಷೆಗಳಿವೆ. ಆ ಭಾಷೆಗಳಿಗೆ ಭಾಷಾಂತರ ಮಾಡುವಂತ ಕೆಲಸ ಸರ್ಕಾರದ ಇಲಾಖೆಗಳ ಮೂಲಕ ಬೇರೆ ಸಂಸ್ಥೆಗಳ ಹಿಡ್ಕೊಂಡು ಒಟ್ಟು ಸೇರಿಕೊಂಡು ಮಾಡಬೇಕು. ಯಾಕಂದ್ರೆ ಈ ಭಾಷಾಂತರ ಆದಾಗ ಮಾತ್ರ, ಈಗ ನಮ್ಮಲ್ಲಿ ಒಂದು ಪ್ರವೃತ್ತಿ ಇದೆ, ಬರೇ ಎಷ್ಟು ಮೌಲಿಕವಾಗಿ ಒಂದು ಬರೆದ ಗ್ರಂಥ ಇದ್ದರೂ ಕೂಡ ಅದನ್ನು ಸ್ಥಳೀಯವಾಗಿ ಗುರುತಿಸುವುದಿಲ್ಲ. ಅದು ಯಾವಾಗ ಭಾಷಾಂತರ ಆಗಿ ಇನ್ನೊಬ್ಬರಿಂದ ಗುರುತಿಸಲ್ಪಡ್ತದೆ ಆಗ ಈ ಭಾಷೆ ಅತ್ಯಂತ ಮೌಲಿಕವಾದಂತ ಭಾಷೆ, ಇದರಲ್ಲಿ ಒಳ್ಳೆ ಕೃತಿಗಳು ಬಂದಿವೆ ಅಂತ ಇನ್ನೊಬ್ಬ ಹೇಳಿದಾಗ ಇದು ಗುರುತಿಸುವಂಥದ್ದು. ಹಾಗೆ ಈ ಕನ್ನಡ ಇಡೀ ವಿಶ್ವವ್ಯಾಪಿಯಾಗಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಗುರುತಿಸಬೇಕಿದ್ದರೆ ಇದರ ಅತ್ಯಂತ ದೊಡ್ಡ ಶ್ರೇಷ್ಠ ಕೃತಿಗಳು ಆ ರೀತಿ ಭಾಷಾಂತರ ಆದಾಗ
ಅವರಿಂದ ಆ ಪ್ರಶಂಸಿತ ಮಾತುಗಳು ಬಂದಾಗ ಈ ಭಾಷೆ ಇನ್ನೂ ಕೂಡ ಅಂದ್ರೆ ಹೆಚ್ಚು ಜನರಿಗೆ ಅದರಲ್ಲಿ ಏನಿದೆ ಎಂಬಂತ ಆಸಕ್ತಿ ಅವರಿಗೆ ಮೂಡ್ತದೆ. ಆಗ ಅದರ ಓದುವಿಕೆ ಅಥವಾ ಅದನ್ನ ಅಭ್ಯಾಸ ಇದು ಬಹಳಷ್ಟು ಜನರಿಗೆ ಆಗ್ತದೆ. ಅಂದ್ರೆ ಆ ರೀತಿಯ ಕೆಲಸಗಳು ಇನ್ನು ಅಂದ್ರೆ ಈಗ ನಾವು ಇದರ ಕನ್ನಡ ರಾಜ್ಯೋತ್ಸವದ ಆಚರಣೆ ಮಾಡುವಂಥದ್ದು ಅದು ಬರೇ ಒಂದು ದಿನದ ಸಂಭ್ರಮಕ್ಕೆ ಆಚರಣೆಗೆ ಮಾತ್ರ ಸೀಮಿತ ಅಲ್ಲ. ಬದಲಿಗೆ ಅದು ಇನ್ನು ಮುಂದೆ ಕನ್ನಡದ ಬೆಳವಣಿಗೆಗೆ ಇಂಥ ಕೆಲಸ ಆಗ್ಬೇಕು ಅಂತ ಆ ಕೆಲಸವನ್ನು ನಮ್ಮೆಲ್ಲರಿಗೆ ಜ್ಞಾಪಿಸುವಂತ ಒಂದು ಸಂದರ್ಭ. ಬರೇ ಅದು ನಮ್ಮ ಜವಾಬ್ದಾರಿ. ಅದು ಯಾವುದು ಬರೇ ಸರ್ಕಾರದ ಜವಾಬ್ದಾರಿ ಅಲ್ಲ, ಅದು ಅಥವಾ ನಮ್ಮ ಸಾಹಿತ್ಯ ಪರಿಷತ್ತಿನ ಜವಾಬ್ದಾರಿ ಅಲ್ಲ, ನಮ್ಮ ಎಲ್ಲ ಕನ್ನಡಿಗರ ಎಲ್ಲರ ಜವಾಬ್ದಾರಿ ಅಥವಾ ನಮ್ಮ ಕರ್ತವ್ಯ. ನಮ್ಮ ಕೆಲಸದಲ್ಲಿ ತೊಡಗಿದಾಗ ನಾನು ಇದರ ಬೆಳವಣಿಗೆಗೆ ಏನು ಮಾಡಬಹುದು ಎಂಬಂಥದ್ದನ್ನು ಚಿಂತನೆಗೆ ಹಚ್ಚುವಂತ ದಿನ ಅಂತ ನಾನು ನೆನೆಸಿಕೊಂಡಿದ್ದೇನೆ. ಓಕೆ, ಇನ್ನು ಬಹುಶಃ ನಮಗೆ ಸಮಯ ಮೀರ್ತಾ ಇದೆ. ಬಹುಶಃ ತಮಗೂ ಕೂಡ ಮುಂದಕ್ಕೆ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ಇರೋದ್ರಿಂದ ಕೊನೆಯದಾಗಿ ಏನ್ ಹೇಳ್ತೀರಿ ಸರ್? ಬಹಳಷ್ಟು ಆಶಯಗಳನ್ನು ವ್ಯಕ್ತಪಡಿಸಿದ್ರು. ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕದ ಕನಸುಗಳನ್ನು ಕೂಡ ಬಹಳಷ್ಟು ಸೊಗಸಾಗಿ ತಿಳಿಸಿದ್ರು. ಕನ್ನಡ ಭಾಷೆಯನ್ನ ಅಥವಾ ಯಾವುದೇ ಭಾಷೆಯನ್ನ ಓದಬೇಕು, ಭಾಷೆಯ ಬಗೆಗಿನ ಅಭಿಮಾನವನ್ನು ಹೆಚ್ಚಿಸಬೇಕು ಅಂತ ನಾವು ಆಶಯ ವ್ಯಕ್ತಪಡಿಸುವುದು ಸಹಜ. ಅದು ಹೇಗೆ ಅನ್ನುವಂಥದ್ದು ಪ್ರಶ್ನೆ ಜೊತೆಗೆ ಮೂಡುತ್ತದೆ. ನನ್ನ ಅನಿಸಿಕೆ, ಒಂದು ಸಾಹಿತ್ಯ ಒಂದು ಗ್ರಂಥವನ್ನ ಒಂದೊಂದು ತಿಂಗಳಿಗೆ ಒಂದರಾಗೆ, ಈ ಗ್ರಂಥದ ಬಗ್ಗೆ ಒಂದು ಕಾಲೇಜಿನ ಮಕ್ಕಳಿಗೆ 2 ಪುಟ, ಪ್ರೌಢಶಾಲೆ ಮಕ್ಕಳಿಗೆ 1 ಪುಟ, ಪ್ರಾಥಮಿಕ ಮಕ್ಕಳಿಗೆ ಒಂದು 250 ಪದಗಳಲ್ಲಿ ನಿಮ್ಮ ಅನಿಸಿಕೆಗಳನ್ನ ಒಂದು ಬರೀರಿ ಅಂತ ಹೇಳಿ ಕೊಟ್ಟಲ್ಲಿ ಆ ಮಕ್ಕಳಲ್ಲಿ ಅದು ಇದು ಎಂತ ಸಹಜವಾಗಿ ಒಂದು ಸಾಹಿತ್ಯಾತ್ಮಕವಾದಂತ ಸೃಜನಶೀಲತೆ ಮೂಡಬಹುದು ಅಂತ ಕಾಣ್ತದೆ. ಹೌದು, ಖಂಡಿತವಾಗಿ ಮೂಡಬಹುದು ಅಂತ. ಯಾಕಂತ ಹೇಳಿದ್ರೆ ನಾವು ತುಂಬಾ ಗ್ರಂಥಗಳನ್ನ, ಈಗ ಮೂಕಜ್ಜಿಯ ಕನಸುಗಳು ಬಹಳ ಚಂದದ ಗ್ರಂಥ, ಇದು ಪ್ರಶಸ್ತಿ ಪಡೆದಂತ ಗ್ರಂಥ ಅಂತ ಹೇಳ್ತೇವೆ. ಅಷ್ಟರಲ್ಲೇ ತುಂಬಾ ಜನಗಳಿಗೆ ಜ್ಞಾನ, ಅದರ ಕಡೆಗೆ 1 ಪುಟವನ್ನು ತಿರುಚಿ ನೋಡ್ಲಿಲ್ಲ. ಇದನ್ನ ಓದಿಸುವಂತ ಕೆಲಸ ಮಾಡಿದ್ರೆ, ಈಗ ಮಕ್ಕಳಿಗೆ 1 ತಿಂಗಳಲ್ಲಿ 1 ಪುಸ್ತಕದ ಬಗೆಗಿನ ಮಾಹಿತಿಯನ್ನು ನೀಡುವುದು, ಇದರ ಬಗ್ಗೆ ನಿಮ್ಮಿಂದ ಒಂದು ಸಣ್ಣ ಪ್ರಬಂಧವನ್ನ ನೀಡಿ, ನಿಮ್ಮ ಒಂದು ಲೇಖನ ನೀಡಿ ಅಂತ ಕೊಟ್ಟಲ್ಲಿ ಮಕ್ಕಳಲ್ಲಿ ಖಂಡಿತವಾಗಿಯೂ ಆ ಪುಸ್ತಕವನ್ನು ಓದಿಸುವುದಕ್ಕೂ ಆಗ್ತದೆ. ಮತ್ತು ಅವರು ಮಾಡಿದಂತ ಇದನ್ನ ಒಂದು ತುಲನೆ ಮಾಡಿ ಒಂದು ಸಣ್ಣ ಬಹುಮಾನವಾಗಿ ಕೊಟ್ರೆ ಅದು ಮತ್ತೆ ಮತ್ತೆ ಆಸಕ್ತಿಯನ್ನ ಹೆಚ್ಚಿಸಿಕೊಂಡು ಹೋಗಬಹುದು ಅನ್ನುವಂತ ಹಿನ್ನೆಲೆ ನನ್ನ ಒಂದು ಕನಸು. ಪ್ರಾಯಶಃ ಅಧ್ಯಕ್ಷರ ಅನುಮತಿಯನ್ನು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ಅನುಷ್ಠಾನ ಮಾಡಿಸುವ ಪ್ರಯತ್ನವನ್ನ ಮಂಡಿಸ್ತೇನೆ. ಒಟ್ಟು ತಂಡದ ನಿಲುವನ್ನು ನೋಡಿಕೊಂಡು ಅದು ಸಾಧ್ಯ ಆದೀತು. ಅಂತಿಮವಾಗಿ ನಮಗೆ ಪುತ್ತೂರು ತಾಲೂಕು ಸಾಹಿತ್ಯ ಪರಿಷತ್ತಿನ ಈಗಿನ ಹೊಸ ಯುವ ಅಧ್ಯಕ್ಷರು ಸಿಕ್ಕಿದ್ದಾರೆ. ತುಂಬಾ ಕನಸುಗಳನ್ನು ಹೊತ್ತವರು ಮತ್ತು ಅವರು ಏನೋ ಒಂದು ಶಕ್ತಿಯನ್ನು ಹೊಂದಿದ್ದಾರೆ. ಕೆಲಸ ಮಾಡದ ಮಂದಿಯನ್ನು ಕೂಡ ಕೆಲಸ ಮಾಡಿಸುವಂತ ಶಕ್ತಿಯನ್ನು ಹೊಂದಿದ್ದಾರೆ. ಆ ದೃಷ್ಟಿಯಿಂದ ಒಂದು ತಂಡವನ್ನ ಬಹಳ ತಂಡ ಸ್ಫೂರ್ತಿಯಲ್ಲಿ ಕೊಂಡೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಇನ್ನು 4 ವರ್ಷ 3 ತಿಂಗಳಿದೆ ಅವಧಿ. ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಕೆಲಸಕ್ಕೆ ತೊಡಗಿಕೊಂಡು ಸಾಮಾನ್ಯರ ಬಳಿಗೆ, ವಿದ್ಯಾರ್ಥಿಗಳ ಬಳಿಗೆ ಹೋಗುವ ದೃಷ್ಟಿಯಲ್ಲಿ ಹಲವು ಕನಸುಗಳು ಮೂಡಿದೆ, ಸಾಕಾರಗೊಳ್ಳಿ ಅಂತ ಆಶಿಸ್ತೇವೆ. ಓಕೆ, ಗೌರವ ಕಾರ್ಯದರ್ಶಿಗಳ ನನಗೆಲ್ಲಿ ಕೊನೆಯ ಮಾತು. ಈಗ ನಾವು ನಾನು ಆಗ ಹೇಳಿದ ಹಾಗೆ ನಮ್ಮ ಪುತ್ತೂರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಈ ಹಿಂದಿನ ದಿನದಿಂದ ಏನು ನಮ್ಮ ಇದರ ಸ್ಥಾಪಕರು ಅಂದರೆ ಸಾಹಿತ್ಯ ಪರಿಷತ್ತಿನ ಸ್ಥಾಪಕರು ಏನು ಒಂದು ಕನಸನ್ನು ಹೊತ್ತಿದ್ದರು, ಆ ಕನಸನ್ನು ಪೂರ್ಣಗೊಳಿಸುವಂಥದ್ದು ಅದು ನಮ್ಮ ತಂಡದ ಮೇಲಿದೆ. ಆ ನಿಟ್ಟಲ್ಲಿ ನಾವು ಈಗ ಬಹಳಷ್ಟು ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ಈಗ ಅದರ ಕೆಲವೊಂದು ಯೋಜನೆಗಳ ಅನುಷ್ಠಾನ ಈಗಾಗಲೇ ಆರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ಆ ಎಲ್ಲ ಯೋಜನೆಗಳನ್ನು ಅಂದರೆ ಉಳಿದ 4 ವರ್ಷದ ಅವಧಿಯಲ್ಲಿ ಆ ಎಲ್ಲ ಯೋಜನೆಗಳನ್ನು ಅನುಷ್ಠಾನ ಮಾಡಿಕೊಂಡು ಈ ಕನ್ನಡದ ಆ ಕಂಪನ್ನು ನಮ್ಮ ಎಲ್ಲ ವಿದ್ಯಾರ್ಥಿಗಳಲ್ಲಿ ಅಂದರೆ ಯುವಜನರಲ್ಲಿ ಬೀರುವಂತ ಆ ಪ್ರಯತ್ನವನ್ನು ನಾವು ಮಾಡ್ತೇವೆ. ನಮ್ಮ ಅಧ್ಯಕ್ಷರು ಅದಕ್ಕೆ ನಿರಂತರವಾದಂಥ ಬೆಂಬಲ ಇದೆ. ಅವರ ನಮ್ಮ ಇಡೀ ತಂಡದ ಒಂದು ಸಹಕಾರದಿಂದ ಅದನ್ನು ಸಾಕಾರಗೊಳಿಸ್ತೇವೆ ಎಂಬಂತ ವಿಶ್ವಾಸ ನನಗಿದೆ. ಓಕೆ, ಇನ್ನು ಅಧ್ಯಕ್ಷರು ಬಹುಶಃ ಪರಿಷತ್ಗೆ ಕೆಲವೊಂದು ಬೇಡಿಕೆಗಳು ಕೂಡ ಇರಬಹುದು, ಅಂದ್ರೆ ಘಟಕಕ್ಕೆ ಅಂದ್ರೆ ಸುಗಮವಾಗಿ ಕಾರ್ಯಚಟುವಟಿಕೆಗಳನ್ನು ಮಾಡಿಕೊಂಡು ಹೋಗೋದಕ್ಕೆ, ಅದರ ಜೊತೆಗೆ ಕೊನೆಯ ಮಾತುಗಳು. ನಾನು ಈ ಸುದ್ದಿ ಮಾಧ್ಯಮದ ಮೂಲಕ ಯುವ ಜನತೆಗೆ ಕೊಡುವಂಥ ಕರೆ ಏನಂತ ಹೇಳಿದ್ರೆ,
ಸಾಹಿತ್ಯ ಲೋಕಕ್ಕೆ ಹೊಸ ಮುಖಗಳ ಪರಿಚಯ ಆಗಬೇಕಂತ ಹೇಳೋದು. ಅದು ಯಾವಾಗಲೂ ನಾನು ಹೇಳ್ತೇನೆ. ಯಾಕಂತ ಹೇಳಿದರೆ ಡಾಕ್ಟರ್ ಕಮಲಾಕ್ಷ ಅವರು ನೀಡಿರುವಂಥ ಒಂದೇ ಒಂದು ಕರೆ, ಶ್ರೀಯುತ ಪುರಂದರ್ ಭಟ್ರವರು ನಡೆಸಿರುವಂತಹ ಒಂದು ಕಾರ್ಯಕ್ರಮ ಕಲಾ ಕುಶಲೋಪರಿ ಅಂತ ಹೇಳುವಂಥದ್ದು, ನಿರಂತರ 7 ದಿನದ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಡಾಕ್ಟರ್ ಕಮಲಾಕ್ಷ ಅವರು ಒಂದು ಕರೆಯನ್ನು ನೀಡಿದ್ರು. ಸಾಹಿತ್ಯ ಲೋಕಕ್ಕೆ ಹೊಸ ಮುಖಗಳ ಪರಿಚಯ ಆಗಬೇಕು. ಆ ನಿಟ್ಟಿನಲ್ಲಿ ಅದು ಕೂಡ ಸುದ್ದಿ ಮಾಧ್ಯಮದಲ್ಲೇ ಬಂದಿತ್ತು, ಇದೇ ಮುಖವಾಣಿ. ಆ ನಿಟ್ಟಿನಲ್ಲಿ ನಾನು ಧೈರ್ಯ ಮಾಡಿ ಈ ಸಾಹಿತ್ಯ ಲೋಕಕ್ಕೆ ಬಂದೆ. ಅಂತ ಹೇಳಿದ್ರೆ ಸಾಹಿತ್ಯ ಲೋಕದಲ್ಲಿ, ಸಾಹಿತ್ಯ ಲೋಕಕ್ಕೆ, ಸಾಹಿತ್ಯ ಕ್ಷೇತ್ರಕ್ಕೆ ಎಲ್ಲರನ್ನೂ ಸಹ ಬರಮಾಡಿಕೊಳ್ತಾರೆ ಅಂತ ಹೇಳುವಂತ ಒಂದು ಸಂದೇಶ ಅದು. ಆ ಸಂದೇಶವನ್ನು ಮತ್ತೊಮ್ಮೆ ನಾನು ಈ ಮಾಧ್ಯಮದ ಮೂಲಕ ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಾಹಿತ್ಯ ಲೋಕ ಸದಾ ನಿಮಗಾಗಿ ತೆರೆದಿದೆ. ಯಾರೆಲ್ಲ ಸಾಹಿತ್ಯ ಪರಿಷತ್ತಿನ ಸಂಪರ್ಕದಲ್ಲಿ ಇಲ್ವೋ, ಅದರ ಅನೇಕ ಸಾಹಿತ್ಯ ಬಳಗಗಳಿವೆ ಪುತ್ತೂರು ತಾಲೂಕಿನಲ್ಲಿ. ತಾವೆಲ್ಲ ನಮ್ಮನ್ನು ಸಂಪರ್ಕಿಸಿ, ಯುವ ಸಾಹಿತಿಗಳು ನಮ್ಮನ್ನು ಸಂಪರ್ಕಿಸಿ, ನಾವೆಲ್ಲ ಜೊತೆಯಾಗಿ ಸಾಹಿತ್ಯದ ಕಾರ್ಯವನ್ನು ಮಾಡೋಣ. ಇನ್ನಷ್ಟು ಕನ್ನಡವನ್ನು ಉಳಿಸುವ ಹಾಗೂ ಬೆಳೆಸುವ ನಿಟ್ಟಿನಲ್ಲಿ ನಾವು ಜೊತೆಯಾಗಿ ಸೇವೆಯನ್ನು ಮಾಡೋಣ ಅಂತ ಹೇಳಿ ನಾನು ಎಲ್ಲ ಯುವ ಜನತೆಗೆ ಕರೆಯನ್ನು ನೀಡ್ತಾ ಇದ್ದೇನೆ. ಎಸ್, ಧನ್ಯವಾದಗಳು. ಬಹುಶಃ ಕಾರ್ಯಕ್ರಮಗಳ ಒತ್ತಡ ಇದ್ರೂ ಕೂಡ ಬಂದು ಒಂದು ಭಾಷೆಯ ಮೇಲಿನ ಪ್ರೀತಿ ಅಭಿಮಾನದಿಂದ ಜೊತೆಗೆ ಆ ಒಂದು ಜವಾಬ್ದಾರಿಯನ್ನ ನಿರ್ವಹಿಸುವಂತಹ ನೆಲೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ, ಒಂದಷ್ಟು ಆಶಯಗಳನ್ನು ವ್ಯಕ್ತಪಡಿಸಿದ್ರಿ. ಬಹುಶಃ ಎಲ್ಲ ಭಾಷಾ ಪ್ರೇಮಿಗಳು, ನಾಡು ನುಡಿಯ ಪ್ರೇಮಿಗಳ ಆಶಯವೂ ಕೂಡ ಹೌದು. ಆ ಆಶಯಗಳು ಈಡೇರಲಿ, ಆ ಮೂಲಕ ರಾಜ್ಯೋತ್ಸವ ಅನ್ನುವಂಥದ್ದು ನೈಜ ಅರ್ಥದಲ್ಲಿ ಆಚರಣೆ ಆಗುವಂತಾಗ್ಲಿ ಅನ್ನುವಂಥದ್ದು ನಮ್ಮ ಆಶಯಗಳು ಕೂಡ. ಥ್ಯಾಂಕ್ ಯು, ಧನ್ಯವಾದಗಳು ಮತ್ತೊಮ್ಮೆ 3 ಅತಿಥಿಗಳಿಗೆ. ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನ, ಶುಭಾಶಯವನ್ನ ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಿರಿಯ ಸಾಹಿತಿಗಳು, ಹಿರಿಯ ಪತ್ರಕರ್ತರು ಆಗಿರುವಂತಹ ಶ್ರೀಯುತ ವಿ.ಬಿ. ಅರ್ತಿಕಜೆ ಅವರಿಗೆ ಇವತ್ತು ಪುತ್ತೂರು ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದಾರೆ. ಈ ನಿಟ್ಟಿನಲ್ಲಿ ಶ್ರೀಯುತ ವಿ.ಬಿ. ಅರ್ತಿಕಜೆ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ತುಂಬು ಹೃದಯದ ಅಭಿನಂದನೆಯನ್ನ ವ್ಯಕ್ತಪಡಿಸ್ತಾ ಇದ್ದೆ. ನಮಸ್ಕಾರ, ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದು ಈ ಒಂದು ಅಂದರೆ ಇವತ್ತಿನ ಒಂದು ವಿಶೇಷವಾದ ಸಂದರ್ಭದ ನೆಲೆಯಲ್ಲಿ ಪ್ರಸ್ತುತಗೊಂಡಂತಹ ಕಾರ್ಯಕ್ರಮ. ಕನ್ನಡ ರಾಜ್ಯೋತ್ಸವ ಆಚರಣೆಯ ಸಂಭ್ರಮ ಎಲ್ಲೆಡೆ ಇದೆ. ಈ ಒಂದು ಅತಿಥಿಗಳು ಹೇಳಿದ ಹಾಗೆ ಈ ಒಂದು ಆಚರಣೆಯ ಸಂದರ್ಭ ಕೇವಲ ಒಂದು ದಿನಕ್ಕೆ ಸೀಮಿತ ಆಗದೆ ನಿರಂತರವಾಗಿರಲಿ. ಆ ಮೂಲಕ ಸಾಹಿತ್ಯಕ್ಕೆ, ನಾಡು ನುಡಿಗೆ ಇರುವಂತಹ ಬೆಂಬಲ, ಪ್ರೋತ್ಸಾಹ ನಿರಂತರವಾಗಿ ನಮ್ಮ ಮೂಲಕ ಇರಲಿ ಅನ್ನುವಂಥದ್ದು ಆಶಯಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ.